प्रथमं वक्रतुण्डञ्चं एकदन्तं द्वितीयकं तृतीयकं कृष्णपिङ्गाष्टकं गजवक्त्रं चतुर्थकं लम्बोदरं पञ्चमं सप्तमं विकटमेव च सप्तमं विघ्नराजेन्द्र धूम्रवर्णतथास्तं नवमं बालचन्द्रं च दशमन्तु विनायकम् एकादशं गणपति द्वादशन्तु गजाननं द्वादशैतानि नमामि त्रिसञ्जयपटे नरः न च ಭಯವಿಘ್ನಂ ಸರ್ವಸಿದ್ಧಿಕರೋ ಪ್ರಭೋ. ನಮ್ಮಿಂದ ಅಥವಾ ಸರ್ವ ಆಯಿಲ್ ಕಂಪನಿ ವತಿಯಿಂದ ಅದು ಏನು ನಮ್ಮಿಂದ ತಾವು ಬಯಸ್ತೀರಾ ಅದೆಲ್ಲವನ್ನು ನಿಮಗೆ ಒದಗಿಸಿಕೊಡ್ತಿದ್ದೇವೆ. ಮಾತ್ರವಲ್ಲ, ನಿಮ್ಮ ಸಂಘದ ಏಳಿಗೆಗೆ ತಮ್ಮನ್ನು ಯಾವತ್ತೂ ಕೂಡ ಉಪಯೋಗಿಸಬಹುದು ಎಂದಂತಹ ಒಬ್ಬ ಮಹಾನ್ ವ್ಯಕ್ತಿ ಇವತ್ತು ನಮ್ಮ ವೇದಿಕೆಯಲ್ಲಿ ಇವತ್ತಿನ ಅಧ್ಯಕ್ಷ ಸ್ಥಾನ ಅಲಂಕರಿಸಲು ಆಸೀನರಾಗಿದ್ದಾರೆ. ಶ್ರೀ ಪ್ರಸನ್ನ KR ರಮನಾಥ್ ಎಂಟರ್ಪ್ರೈಸಸ್ ಸರ್ವೋ ಸ್ಟಾಕಿಸ್ಟ್ ಮ್ಯಾಂಗ್ಳೂರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಭವ್ಯವಾದ ಸ್ವಾಗತವನ್ನು ಬಯಸಿ. ಪ್ರಸನ್ನ KR ಮತ್ತು ಚಾಲನ್ನು ನೀಡಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಅವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಲು ಮತ್ತು ಹೂವನ್ನು ನೀಡಿ ಪ್ರೀತಿಪೂರ್ವಕವಾಗಿ ಅಕ್ಷಯ ತುಂಬಿದಾಗಿನೇ ಅಕ್ಷಯ ರಾಜ್ ಅವರು ಮ್ಯಾನೇಜರ್ ಮಂಗಳೂರು ಬೈಕರ್ಸ್. ಯಾವ ಕಾರ್ಯಕ್ರಮಕ್ಕೂ ನಿಮ್ಮೊಂದಿಗೆ ನಾನು ಇದ್ದೇನೆ ಅಂತ ಚಪ್ಪಾಳೆಯೊಂದಿಗೆ ಈ ಅತಿಥಿಗಳನ್ನು ಆದರಪೂರ್ವಕವಾಗಿ ಸ್ವಾಗತಿಸೋಣ. ನಾವೆಲ್ಲರೂ ಪ್ರೀತಿಯಿಂದ ಸ್ವಾಗತಿಸೋಣ. ಹೂ ಮತ್ತು ಶಾಲಿನ ಜೊತೆಗೆ ಅವರನ್ನ ಸ್ವಾಗತಿಸಬೇಕು. ಹಾಗೆ ಸಂಘದ ಹಾಗೂ ಹಿರಿಯ ನಿರ್ದೇಶಕ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವಃ ಸರ್ವಕಾರ್ಯೇಷು ಸರ್ವದಾ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ವಿಶ್ವದ ಕತ್ತಲೆಯನ್ನು ದೂರ ಮಾಡಿ ಬೆಳಕನ್ನ ಬೆಳಗಿಸುವಂತಹ ದೀಪವನ್ನ ಪ್ರಜ್ವಲಿಸುವುದರ ಮೂಲಕ ಎಲ್ಲ ಅತಿಥಿಗಳು ಜೊತೆಯಾಗಿ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟಿಸ್ತಾ ಇದ್ದಾರೆ ಅವರ ಅಮೃತ ಹಸ್ತದಿಂದ. ನಮ್ಮೆಲ್ಲರ ಪ್ರೀತಿಪೂರ್ವಕ ಕೈಚಪ್ಪಾಳೆ ಜೋರಾಗಿ ಕೇಳಿ ಬರಲಿ. ಪಂಚತಂತ್ರದ ಕಥೆಯಲ್ಲಿ ಒಂದು ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ಒಂದು ಕಥೆ ಇದೆ. ಬೇಡನ ಬಲಿಯಲ್ಲಿ ಬಿದ್ದ ಹಕ್ಕಿಗಳ ಗುಂಪೊಂದು ತಮ್ಮ ಪ್ರಾಣ ರಕ್ಷಣೆಗಾಗಿ ಎಲ್ಲವೂ ಒಟ್ಟಿಗೆ ಹಾರಿ ಹೋಗಿ ಆ ಬೇಡನಿಂದ ಪಾರಾದ ಹಕ್ಕಿಗಳ ಕಥೆಯಂತೆ ನಮಗೂ ಒಂದು ಪ್ರಸಂಗ ಒದಗಿ ಬಂದಿತ್ತು. 1985ರಲ್ಲಿ ಕೇಂದ್ರ ಸರ್ಕಾರವು ಬಹುಶಃ ಅವೈಜ್ಞಾನಿಕವಾಗಿ
ಈ ಬಾಡಿ ಬಿಲ್ಡಿಂಗ್ನ ಮೇಲೆ ಚೇಸಿಸ್ನ ಮೇಲೆ ಅಬಕಾರಿ ಸುಂಕವನ್ನು ಹೇರಿತು. ಅದಕ್ಕೆ ನಮಗೆ ಅದು ಎಲ್ಲರೂ ಕಂಗಾಲಾಗಿ ಬಿಟ್ಟೆವು, ಎಲ್ಲ ಗ್ಯಾರೇಜ್ ಮಾಲಕರು. ಆಗ ನಮ್ಮ ಸ್ಥಾಪಕ ಅಧ್ಯಕ್ಷರು ತಿಲಕ್ ರಾಜ್, ಹಾಗೆ ನಮ್ಮ ಸ್ಥಾಪಕ ಕಾರ್ಯದರ್ಶಿಯಾಗಿರುವ ಜನಾರ್ದನ್ ದತ್ತ ಅವರಿಗೆ ಸಹಕಾರಿಯಾಗಿ ನಮ್ಮೆಲ್ಲರ ಆತ್ಮೀಯರಾದ ಶಿವಾನಂದ ಕರ್ಕೇರ್ ಅವರ ಮಾರ್ಗದರ್ಶನದಂತೆ ಈ ದಕ್ಷಿಣ ಕನ್ನಡ ಜಿಲ್ಲಾ ಗ್ಯಾರೇಜ್ ಮಾಲಕರ ಸಂಘ ಅಸ್ತಿತ್ವಕ್ಕೆ ಬಂತು. ಆಗ ನಾವೆಲ್ಲ ಉಭಯ ಜಿಲ್ಲೆಗಳ ಪ್ರತಿ ಪಟ್ಟಣ ತಾಲೂಕು ಮಟ್ಟದಲ್ಲಿ ಸಂಚಾರ ಮಾಡಿ ಅಲ್ಲಿರುವ ಎಲ್ಲ ಗ್ಯಾರೇಜ್ ಮಾಲಕರನ್ನು ಸಂಪರ್ಕಿಸಿ ಈ ಸಂಘಕ್ಕೆ ಸದಸ್ಯರಾಗಿ ಸೇರಿಸಿಕೊಂಡು ನಾವು ವಲಯವಾರುಗಳಾಗಿ ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ 9 ವಲಯಗಳಾಗಿ ಕಾರ್ಯನಿರ್ವಹಿಸುತ್ತಿವೆ. ಕುಂದಾಪುರ, ಉಡುಪಿ, ಕಾರ್ಕಳ, ಬಂಟ್ವಾಳ, ವಿಟ್ಲ, ಪುತ್ತೂರು, ಬೆಳ್ತಂಗಡಿ, ಸುಳ್ಯ, ಮೂಡಬಿದಿರೆ ಮತ್ತು ಉಪ್ಪಿನಂಗಡಿ. ಇದರಲ್ಲಿ ಹೆಚ್ಚಿನ ವಲಯಗಳು ಅತ್ಯುತ್ತಮ ತಮ್ಮ ಕ್ಷೇತ್ರಕ್ಕೆ ಹಾಗೂ ಸಮಾಜಕ್ಕೆ ಕೂಡ ಮಧ್ಯೆ ಸೇವೆ ಸಲ್ಲಿಸ್ತಾ ಒಂದು ಸಮಾಜದಲ್ಲಿ ಒಂದು ಗಣ್ಯ ಸ್ಥಾನವನ್ನು ಹೊಂದಿರುವುದು ನಮಗೆಲ್ಲರಿಗೆ ವೇದ್ಯವಾದ ವಿಷಯವಾಗಿದೆ. ಹಾಗೆ ಸಮಸ್ಯೆಗಳು ಯಾವುದೇ ಒಂದು ಕ್ಷೇತ್ರದಲ್ಲಿ ಸಮಸ್ಯೆಗಳು ಸಾಮಾನ್ಯ. ನಾವು ಹಲವಾರು ಸಮಸ್ಯೆಗಳನ್ನು ಸುಲಲಿತವಾಗಿ ಬಗೆಹರಿಸಿಕೊಂಡಿದ್ದರೂ ಮತ್ತೆ ಬೆಂಬಿಡದ ಭೂತದಂತೆ ಹೊಸ ಸಮಸ್ಯೆಗಳು ಬರ್ತಾ ಇವೆ. ಹೇಳುವುದಾದರೆ ಈಗ ಕೇಂದ್ರ ಸರ್ಕಾರದ ಹೊಸತೊಂದು ಕಾನೂನು ಬಾಡಿ ಕೋಡ್ ಎಂಬ ಅದು ಬಹುಶಃ ಇಡೀ ಭಾರತದಲ್ಲಿ 1-2 ಸಂಸ್ಥೆಗಳಿಗೆ ಮಾತ್ರ ಅವರು ಲೈಸೆನ್ಸ್ ಕೊಟ್ಟಿದ್ದಾರೆ. ಅದು ಬಹುಶಃ ನಮ್ಮ ಉಭಯ ಜಿಲ್ಲೆಗಳಿಂದ ಬಸ್ ಬಾಡಿ ಕಟ್ಟುವ ಉದ್ಯೋಗವೇ ಕೈತಪ್ಪ ಹೋಗುವ ಪರಿಸ್ಥಿತಿ ಇದೆ. ಅದಕ್ಕೆಲ್ಲರೂ ನಾವು ಎಲ್ಲರೂ ಇನ್ನಷ್ಟು ಒಗ್ಗಟ್ಟಾಗಿ ನಾವು ಹೆಚ್ಚು ಬಲಯುತರಾಗಿ ಅದನ್ನು ಹೋರಾಟ ಮಾಡಿ ಅದನ್ನು ಉದ್ಯೋಗ ನಮಗೂ ಕೂಡ ದೊರಕುವಂತೆ ಮಾಡಲಿಕ್ಕೆ ನಾವೆಲ್ಲರೂ ಪ್ರಯತ್ನಿಸಬೇಕು. ಹಾಗೆ ನಮ್ಮ ರಾಜಕೀಯ ಪ್ರತಿನಿಧಿಗಳು ಕೂಡ ನಮಗೆ ಸಹಕರಿಸಬೇಕೆಂದು ಈ ಮುಂದಲ್ಲಿ ಹೇಳಲಿಕ್ಕೆ ಇಚ್ಛೆಪಡುತ್ತೇನೆ. ಈ ನಮ್ಮ ಸಂಘದ ಬೆಳವಣಿಗೆಗೆ ನಮಗೆ ಆರ್ಥಿಕವಾಗಿ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಂದ ತೊಡಗಿ ಅರವಿಂದ್ ಮೋಟಾರ್ಸ್ನ ಕಿಶೋರಾಯರು, ಹಾಗೆ ಈ ನಮ್ಮ ಮನೋಹರ್ ರಾವ್ ನಮಗೆ ಅವರ ಹೆಸರಿನಲ್ಲಿ ಹಾಲಿಗೆ ಹೆಸರಿಟ್ಟಿದೆ. ಕಳೆದುಕೊಂಡಿದ್ದೇವೆ. ಇವರ ಆತ್ಮಕ್ಕೆ ಶ್ರೀದೇವರ ಚಿರಶಾಂತಿಯನ್ನು ನೀಡಲಿ ಅನ್ನುವಂತಹ ಒಂದು ಪ್ರಾರ್ಥನೆ ನಮ್ಮೆಲ್ಲರಿಂದ. ಮಾಸಿಕ ಸಭೆಯ ಹೊರತಾಗಿ ನಾವು ಜಿಲ್ಲಾದ್ಯಂತ ವಿವಿಧ ವಲಯಗಳಲ್ಲಿ ಗ್ಯಾರೇಜ್ ಮಾಲಕರ ಸಭೆಯನ್ನು ಆಯಾ ವಲಯ ಪದಾಧಿಕಾರಿಗಳ ನೇತೃತ್ವದಲ್ಲಿ ನಡೆಸಲು ಸಹಕರಿಸುತ್ತೇವೆ. ಈಗಾಗಲೇ ಸಂಘವು 713 ಸದಸ್ಯರನ್ನೊಳಗೊಂಡಿದ್ದು ಕುಂದಾಪುರ, ಪುತ್ತೂರು, ಉಪ್ಪಿನಂಗಡಿ, ಉಡುಪಿ, ಬೆಳ್ತಂಗಡಿ, ಮೂಡುಬಿದಿರೆ, ಕಾರ್ಕಳ, ವಿಟ್ಲ, ಬಂಟ್ವಾಳ, ಸುಳ್ಯ ಈ ವಲಯಗಳ ಸಮ್ಮಿಲನದೊಂದಿಗೆ ಎಮ್ಮರವಾಗಿ ಬೃಹತ್ತಾಗಿ ಬೆಳೆಯುತ್ತಿದೆ. ಎಲ್ಲ ವಲಯಗಳು ಕೇಂದ್ರದೊಂದಿಗೆ ಸಂಪರ್ಕಿಸಿ ಕೇಂದ್ರ ಸಂಘಕ್ಕೆ ಸದಸ್ಯತನವನ್ನು ಪಾವತಿಸಿ ಬಾಂಧವ್ಯವನ್ನು ಇಟ್ಟುಕೊಂಡಲ್ಲಿ ವಲಯದ ಸಮಸ್ಯೆಗಳಿಗೆ ಕಷ್ಟಗಳಿಗೆ ಸಂಘವು ಸ್ಪಂದಿಸಲು ಸಾಧ್ಯವಾಗುತ್ತದೆ. 2017-18 ವರದಿ ಮತ್ತು ಕಾರ್ಯಚಟುವಟಿಕೆಗಳು 19-11-2017 ದಕ್ಷಿಣ ಕನ್ನಡ ಜಿಲ್ಲಾ ಗ್ಯಾರೇಜ್ ಮಾಲಕ ಸಂಘ ರಿಜಿಸ್ಟರ್ ಮಂಗಳೂರು. ಇದರ 2016-17 ಸಾಲಿನ ಮಹಾಸಭೆಯು ಸಂಘದ ಸಭಾಭವನದಲ್ಲಿ ಜರುಗಿತು ಹಾಗೂ 2017-18 ಸಾಲಿನ ಕಮಿಟಿಯನ್ನು ಪುನರಾಯ್ಕೆ ಮಾಡಲಾಯಿತು. ಅಧ್ಯಕ್ಷರಾಗಿ ಎಂ ದಿವಾಕರ್, ಕಾರ್ಯದರ್ಶಿಯಾಗಿ ಕೃಷ್ಣಕುಮಾರ್ ಶ್ರೀಯಾನ್, ಕೋಶಾಧಿಕಾರಿಯಾಗಿ ಶ್ರೀ ಸತೀಶ್ ಗಟ್ಟಿ ಮುಂದುವರಿದರು. 10-12-2017 ಸಂಘದ ಕಟ್ಟಡ ಆವರಣ ಮತ್ತು ಕೊಠಡಿ ಶೌಚಾಲಯ ಕಾಮಗಾರಿಯ ಬಗ್ಗೆ ಚರ್ಚಿಸಲಾಯಿತು. 21-12-2017 ಪುತ್ತೂರು ವಲಯದಲ್ಲಿ ವಾರ್ಷಿಕ ಸಭೆ ಜರುಗಿಸುವ ಸಲುವಾಗಿ ಜಿಲ್ಲಾ ಉಸ್ತುವಾರಿ ಕಮಿಟಿ ಚೇರ್ಮನ್ ಆದ ಎಂ ರುಕ್ಮಯ್ಯ, ಎ ಜನಾರ್ದನ್, ಬಿ ವಸಂತ್ ಸಾಲಿಯನ್, ಬಿ ಪುಂಡಲಿಕ ಸುವರ್ಣ ಹಾಗೂ ಜಿಲ್ಲಾಧ್ಯಕ್ಷರಾದ ಎಂ ದಿವಾಕರ್ ಅವರು ಪುತ್ತೂರು ವಲಯಾಧ್ಯಕ್ಷರಾದ ಶ್ರೀ ರಾಜೀವರೊಂದಿಗೆ ಚರ್ಚಿಸಿ ಪುತ್ತೂರಿನಲ್ಲಿ 3 ಗಂಟೆಗೆ ತುರ್ತು ಸಭೆ ಜರುಗಿಸುವಲ್ಲಿ ನಿರ್ಧರಿಸಿದಂತೆ ಸಭೆಗೆ ಸುಮಾರು 43 ಸದಸ್ಯರು ಹಾಜರಾಗಿದ್ದರು. 2-1-2018 ಬಂಟ್ವಾಳ ವಲಯದಲ್ಲಿ ವಲಯಾಧ್ಯಕ್ಷರಾದ ಶ್ರೀ ರಾಜೇಶ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಮಹಾಸಭೆಯಲ್ಲಿ ಜಿಲ್ಲಾ ಸಂಘದ ಹಿರಿಯ ಸದಸ್ಯರಾದ ಶ್ರೀ ಗೋಪಾಲಕೃಷ್ಣ ಹಾಗೂ ಶ್ರೀ ಶ್ರೀನಿವಾಸ್ ಕೋಟ್ಯನ್ ಇವರನ್ನು ಸನ್ಮಾನಿಸಲಾಯಿತು. ನೂತನ ಪದಾಧಿಕಾರಿಗಳಿಗೆ ನೂತನ ಅಧ್ಯಕ್ಷ ವಿ ವಿಶ್ವನಾಥ, ಕಾರ್ಯದರ್ಶಿ ಸುಧೀರ್ ಪೂಜಾರಿ ಹಾಗೂ ಇತರ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು.
ಚುನಾವಣಾಧಿಕಾರಿಗೆ ಸಂಘದ ಹಿರಿಯ ನಿರ್ದೇಶಕರಾದ ಶ್ರೀ ಬಿ ವಸಂತಸಾಲೆಯವರು ನಿರ್ವಹಿಸಿದರು. 3/1/2018 ಕಾರ್ಕಳದಲ್ಲಿ ಸಭೆ ಜರುಗಿಸುವ ಸಲುವಾಗಿ ಎ ಜನಾರ್ದನ್, ಎಂ ರುಕ್ಮಯ್ಯ, ಜೆ ಪುಂಡಲಿಕೇಶ್ವರ, ಎಂ ದಿವಾಕರ್ ಹಾಗೂ ಕೃಷ್ಣಕುಮಾರ್ ಶ್ರೀಯರವರು ಕಾರ್ಕಳ ವಲಯದಲ್ಲಿ ಪ್ರಭಾರ ಅಧ್ಯಕ್ಷರಾಗಿದ್ದ ಶ್ರೀ ಕೃಷ್ಣ ಆಚಾರ್ಯರಲ್ಲಿ ಚರ್ಚಿಸಿ 25/5/2018 ಸಭೆ ಜರುಗಿಸುವ ತೀರ್ಮಾನಿಸಲಾಯಿತು. 11/1/2018 ನಿಧನರಾದ ದಿವಂಗತ ಗಣೇಶ್ ಬೆಳ್ತಂಗಡಿ ಇವರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. 17/1/2018 ಅನಿಲ್ ಸೋನ್ಸ್ ಕಾರ್ಕಳ ಇವರು ನಿಧನರಾಗಿದ್ದು ಶ್ರದ್ಧಾಂಜಲಿ ಅರ್ಪಿಸಲಾಯಿತು. 25/1/2018 ಕಾರ್ಕಳ ವಲಯಕ್ಕೆ ಕೇಂದ್ರ ಕಮಿಟಿಯವರು ಭೇಟಿ ನೀಡಿದರು. ಎಂ ರುಕ್ಮಯ್ಯ, ಜೆ ಪುಂಡಲಿಕೇಶ್ವರ, ಜನಾರ್ದನ್, ಎಂ ದಿವಾಕರ್ ಇವರು ಕಾರ್ಕಳ ವಲಯಾಧ್ಯಕ್ಷರಲ್ಲಿ ಚರ್ಚಿಸಿ ವಲಯದ ಪಾಸ್ಬುಕ್, ಚೆಕ್ಬುಕ್ ಹಾಗೂ ಲೆಕ್ಕಪತ್ರಗಳ ರಿಜಿಸ್ಟರ್ಗಳನ್ನು ಪಡೆದು ಚರ್ಚಿಸಿದರು. 4/2/2018 ವಿಟ್ಲ ವಲಯಾಧ್ಯಕ್ಷರಾದ ಶ್ರೀ ವಿ ಹರೀಶ್ ಆಚಾರ್ಯ ಇವರ ಅಧ್ಯಕ್ಷತೆಯಲ್ಲಿ ಮಹಾಸಭೆ ಜರುಗಿತು. ನೂತನ ಅಧ್ಯಕ್ಷರಾಗಿ ಎ ಲಕ್ಷ್ಮಣ್ ಪೂಜಾರಿ, ಕಾರ್ಯದರ್ಶಿಯಾಗಿ ಎ ಪ್ರಕಾಶ್ ಅನ್ನಡ್ಕ ಹಾಗೂ ಇತರ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ವೇದಿಕೆಯಲ್ಲಿ ಜಿಲ್ಲಾಧ್ಯಕ್ಷ ಎಂ ದಿವಾಕರ್ ಹಾಗೂ ಉಸ್ತುವಾರಿ ಕಮಿಟಿ ಚೇರ್ಮನ್ ಎಂ ರುಕ್ಮಯ್ಯನವರು ಉಪಸ್ಥಿತರಿದ್ದರು ಹಾಗೂ ಜಿಲ್ಲಾ ಸಂಘದಿಂದ 15 ಮಂದಿ ಸದಸ್ಯರು ಭಾಗವಹಿಸಿದರು. 7/2/2018 ಸಂಘದ ಸ್ಥಾಪಕರಾದ ದಿವಂಗತ ತಿಲಕರಾಜರ ವರ್ಕ್ಶಾಪ್ನಲ್ಲಿ ಮಾರಾಟ ಮಾಡಲಾಗಿದ್ದ ವೆಲ್ಡಿಂಗ್ ಮಿಷಿನ್ ಮತ್ತಿತರ ಸುತ್ತುಗಳ ಹಣವನ್ನು ಕ್ಲಬ್ದ ಸಮಯಕ್ಕೆ ನೀಡದಿರುವ ಬಗ್ಗೆ ದಿವಂಗತ ತಿಲಕರಾಜರವರ ಪತ್ನಿ ನೀಡಿರುವ ಮನವಿಯನ್ನು ಪಣಂಬೂರು ಪೊಲೀಸ್ ಸ್ಟೇಷನ್ಗೆ ನೀಡುವ ಬಗ್ಗೆ ತುರ್ತು ಸಭೆ ಜರುಗಿಸಿ ಚರ್ಚಿಸಲಾಯಿತು. 11/2/2018 ಶ್ರೀ ಕೃಷ್ಣಕುಮಾರ್ ಶ್ರೀಯರವರ ವೈವಾಹಿಕ ಬೆಳ್ಳಿ ಹಬ್ಬದ ಪ್ರಯುಕ್ತ ಏರ್ಪಡಿಸಿದ ವಿಶೇಷ ಔತಣಕೂಟದಲ್ಲಿ ಸದಸ್ಯರೆಲ್ಲರೂ ಭಾಗವಹಿಸಿದರು. 18/2/2018 ಪುತ್ತೂರು ವಲಯದಲ್ಲಿ ಮಹಾಸಭೆ ಜರುಗಿತು. ನೂತನ ವಲಯಾಧ್ಯಕ್ಷರಾಗಿ ಶ್ರೀ ಸುರೇಶ್ ಸಾಲೆನ್, ಕಾರ್ಯದರ್ಶಿ ಶರತ್ ಕುಮಾರ್ ರೈ ಹಾಗೂ ಇತರ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಚುನಾವಣಾಧಿಕಾರಿಯಾಗಿ ಶ್ರೀ ಬಿ ವಸಂತಸಾಲೆಯವರು ಹಾಗೂ ಶ್ರೀ ಎಂ ರುಕ್ಮಯ್ಯನವರು ನಿರ್ವಹಿಸಿದರು. ವೇದಿಕೆಯಲ್ಲಿ ಸಭಾಧ್ಯಕ್ಷರಾಗಿ ಎಂ ದಿವಾಕರ್ ಮತ್ತು ಮತ್ತಿತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. 25/2/2018 ಕಾರ್ಕಳ ವಲಯದಲ್ಲಿ ಮಹಾಸಭೆ ಜರುಗಿತು. ನೂತನ ಅಧ್ಯಕ್ಷರಾಗಿ KJJ ರಾಮಪ್ಪ ಮತ್ತು ಕಾರ್ಯದರ್ಶಿ ಶ್ರೀ ನಾಗೇಂದ್ರ ಶೆಟ್ಟಿಗಾರ್ ಹಾಗೂ ಇತರ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಚುನಾವಣಾಧಿಕಾರಿಯಾಗಿ ಜಿಲ್ಲಾ ಉಸ್ತುವಾರಿ ಕಮಿಟಿ ನಿರ್ದೇಶಕರಾದ ಶ್ರೀ ಜೆ ಪುಂಡಲಿಕೇಶ್ವರನವರು ನಿರ್ವಹಿಸಿದರು. 15/3/2018 ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಶ್ರೀಯುತ ಎಲ್.ಎನ್. ರಕ್ಷನ್ರವರು ಅನಾರೋಗ್ಯ ನಿಮಿತ್ತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಅವರ ಯೋಗಕ್ಷೇಮ ವಿಚಾರಿಸುವ ಸಲುವಾಗಿ ಸಂಘದ ಪದಾಧಿಕಾರಿಗಳು ಭೇಟಿ ನೀಡಿದರು. 21/3/2018 ವಲಯ ಮಟ್ಟದ ಒಂದು ದಿನದ ಕ್ರೀಡೋತ್ಸವವನ್ನು ಮಂಗಳ ಕ್ರೀಡಾಂಗಣದಲ್ಲಿ ಜರುಗಿಸಲಾಯಿತು. ಎಲ್ಲ ವಲಯದ ಗ್ಯಾರೇಜ್ ಬಾಂಧವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಿದರು. ಅದೇ ದಿನ KMC ಆಸ್ಪತ್ರೆಯಿಂದ ಉಚಿತ ರಕ್ತ ಪರೀಕ್ಷೆ, ರಕ್ತದೊತ್ತಡ ಪರೀಕ್ಷೆ ಆಯೋಜಿಸಿದರು. ಕ್ರೀಡೋತ್ಸವದ ಯಶಸ್ವಿಗೆ ಸಹಕರಿಸಿದ ನಮ್ಮೆಲ್ಲ ವೃತ್ತಿ ಬಾಂಧವರು ಹಾಗೆಯೇ ಎಲ್ಲ ವಲಯದ ಕ್ರೀಡಾಪಟುಗಳ ಸಹಕಾರ, ಪರಿಶ್ರಮ ಈ ಕ್ರೀಡಾಕೂಟಕ್ಕೆ ತುಂಬು ಯಶಸ್ಸನ್ನು ನೀಡಲು ಸಹಕಾರಿಯಾಯಿತು. 20/5/2018 ವಿಟ್ಲ ವಲಯದಲ್ಲಿ ಜರುಗಿದ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ಆರೋಗ್ಯ ಕಾರ್ಡ್ ವಿತರಣಾ ಕಾರ್ಯಕ್ರಮದಲ್ಲಿ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದರು. 3/6/2018 ಉಡುಪಿ ವಲಯದಲ್ಲಿ ವಲಯಾಧ್ಯಕ್ಷರಾದ ಶ್ರೀ ಪ್ರಭಾಕರ್ ಅವರ ನೇತೃತ್ವದಲ್ಲಿ ರಕ್ತದಾನ ಶಿಬಿರ ಜರುಗಿತು. ವೇದಿಕೆಯಲ್ಲಿ ಎ ಜನಾರ್ದನ್ ಉಪಸ್ಥಿತರಿದ್ದರು ಹಾಗೂ ಸಂಘದ ಇತರ ಪದಾಧಿಕಾರಿಗಳು ಭಾಗವಹಿಸಿದರು. 27/7/2018 ಸಂಘದ ಸದಸ್ಯರು ಚಿಕ್ಕಮಗಳೂರಿನ ಪ್ರವಾಸ ಏರ್ಪಡಿಸಿದರು. ಇದರಲ್ಲಿ ವಲಯದ ಸದಸ್ಯರು ಭಾಗವಹಿಸಿ ಪ್ರವಾಸಕ್ಕೆ ಹೊಸ ಮೆರುಗನ್ನು ನೀಡಿದರು. 2 ದಿನದ ಪ್ರವಾಸ ಯಶಸ್ವಿಯಾಗಿ ಜರುಗಿತು. 15/8/2018 ಸಂಘದ ಸಭೆಯಲ್ಲಿ ಅಜೀವ ಸದಸ್ಯರಾದ ಶ್ರೀಯುತ ಚಂದ್ರಶೇಖರ ಕಿಲ್ಲೆಯವರು ನಿಧನರಾದರು. ಆ ಪ್ರಯುಕ್ತ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. 23/8/2018 ಬಂಟ್ವಾಳದಲ್ಲಿ ಉಚಿತ ವೈದ್ಯಕೀಯ ಶಿಬಿರವು ವಲಯಾಧ್ಯಕ್ಷರಾದ ಶ್ರೀ ವಿ ವಿಶ್ವನಾಥ್ರವರ ನೇತೃತ್ವದಲ್ಲಿ ಜರುಗಿತು. ಜಿಲ್ಲಾ ಸಂಘದ ಪದಾಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದರು. ವೇದಿಕೆಯಲ್ಲಿ ಜಿಲ್ಲಾಧ್ಯಕ್ಷ ಎಂ ದಿವಾಕರ್ ಉಪಸ್ಥಿತರಿದ್ದರು. 24/9/2018 ಬಂಟ್ವಾಳ ವಲಯದಲ್ಲಿ ಉಚಿತ ವೈದ್ಯಕೀಯ ಶಿಬಿರ ಜರುಗಿತು. ದಿವಾಕರ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು. ಆ ಸಭೆಯಲ್ಲಿ ಸಂಘದ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. 30/9/2018 ಉಡುಪಿ ಮಹಾಸಭೆಯಲ್ಲಿ ಪದಾಧಿಕಾರಿಗಳು ಭಾಗವಹಿಸಿದರು. ನೂತನ ಅಧ್ಯಕ್ಷರಾಗಿ ಶ್ರೀಯುತ ರೋಷನ್ ಕರ್ಕಡ, ಕಾರ್ಯದರ್ಶಿ ಶ್ರೀ ಮಂಜುನಾಥ್ ಆಯ್ಕೆಯಾದರು. ದಿವಾಕರ್ ಮುಖ್ಯ ಅತಿಥಿ ಆಗಿ ಚುನಾವಣೆಯನ್ನು ನಿರ್ದೇಶಕರಾದ ಜೆ ಪುಂಡಲಿಕೇಶ್ವರ, ಎ ಜನಾರ್ದನ್ ಹಾಗೂ ಎಂ ರುಕ್ಮಯ್ಯ ನಿರ್ವಹಿಸಿದರು. 19/10/2018 ಪದ್ಮಾ ಇಂಜಿನಿಯರ್ ವರ್ಕ್ಸ್ ಬಂದರ್ ಗ್ಯಾರೇಜ್ನಲ್ಲಿ ಎಲ್ಲ ಮೆಕ್ಯಾನಿಕ್ನವರು ಭಾಗವಹಿಸಿ ಮ್ಯಾಕ್ವಿಲ್ ಗಾಡಿಯ ಬಗ್ಗೆ ರಿಪೇರಿ ಮತ್ತು ಮಾಹಿತಿಯನ್ನು ಪಡೆದರು. 4/11/2018 ಕ್ರೀಡಾ ಕಾರ್ಯದರ್ಶಿಯಾದ ಶ್ರೀ ನವೀನ್ ಕುತ್ತಾರ್ ಅವರ ನೇತೃತ್ವದಲ್ಲಿ ಆಶ್ರಮದ ಮಕ್ಕಳೊಂದಿಗೆ ನಮ್ಮಿ ಸಂಘದ ಸದಸ್ಯರೆಲ್ಲರೂ ಭಾಗವಹಿಸಿದರು. ಆಶ್ರಮದ ಮಕ್ಕಳಿಗೆ ಆಟೋಟ ಸ್ಪರ್ಧೆ, ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು ಹಾಗೂ ಊಟೋಪಚಾರದ ವ್ಯವಸ್ಥೆ ಮಾಡಲಾಗಿತ್ತು. 15/11/2018 ಜಿಲ್ಲಾ ಉಪಾಧ್ಯಕ್ಷ ಹಾಗೂ ಕಾರ್ಕಳ ವಲಯಾಧ್ಯಕ್ಷರಾದ KJ ರಾಮಪ್ಪನವರ ವಿನಂತಿ ಮೇರೆಗೆ ಕುಮಾರಿ ಐಶ್ವರ್ಯ ರೈ ಇವರ ತಾಯಿ ಮಾನಸಿಕ ಅಸ್ವಸ್ಥರಾದ ಕಾರಣ
ಮಾನವೀಯತೆಯಿಂದ ರೂಪಾಯಿ 5,000 ಸಹಾಯಧನ ನೀಡಲಾಯಿತು. ಬರೀ ಆಫೀಸ್ಲು ಕೆಲಸ ಮಲ್ಪನೆ ಪೆನ್ನಿಡು ಬರೆಪೆ ಅತನದ ಕಂಪ್ಯೂಟರ್ ಬಿರಿಲ್ಡ್ ಮಲ್ಪೆ ನೆಟ್ ಕಂಪ್ಯೂಟರ್ ನಾಡಪಜಿ ಕೈಟೇ ಬೇಲೆ ಮಲ್ಪಡ ಅಪ್ಪಣಿಚ್ಚಿನ ಅಂಡ್ ವಿಷಯ ಇಪ್ಪು ನೀತೆ ಇನ್ನು ಈ ಸಂಘ 34 ವರ್ಷದ್ದು ಮುದಾಯ ಕಟ್ಟಿಯರನ್ನು ಕೆಂಡ ನಮ್ಮ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಡು ನಮ್ಮ ಕೆಲಸ ಅವಡೊಂದಾಂಡ ನಮ್ಮ ಉಂಜಾದಿಪ್ಪೋಡು ರುಕ್ಮಣ್ಣೆ ಪಂಡೇರು ಪಂಚತಂತ್ರದ ಕಥೆನ ಒಂಜಿಪ್ನಿಕ್ಲೆದು ಮುದಿಯೇರು ಒಗ್ಗಟ್ಟಿನಲ್ಲಿ ಬಲ ಉಂಡು ಒಗ್ಗಟ್ಟು ಶಕ್ತಿ ಉಂಡು ಬನ್ಪನ ವಿಚಾರ ಅಣ್ಣ ಈ ದೇಶಡು ಏತೋ ಸಂಘ ಸಂಸ್ಥೆಲು ಇಲ್ಲ ಅಣ್ಣ ಸಂಘ ಸಂಸ್ಥೆಲು ನಿರ್ಭೀತಿಡು ಒಂಜಿ ಗುರಿ ಒಂಜಿ ಸಾಧನದ ಒಂಜಿ ಗುರಿನ ದೆತ್ತೊಂದು ಪೋಪನ ಬಹಳ ಕಡಿಮೆ ಸಂಘಲು ಇನ್ನು 34 ವರ್ಷದಿಂದ ಈ ಸಂಘ ನಡಪಡುಂದಂಡ ನೆಟ್ಟು ಏಜ್ಜಂತ ಬೆಗರುಂಡು ಏಜ್ಜಂತ ಸಾಧನೆ ಉಂಡು ಏಜ್ಜಂತ ತ್ಯಾಗ ಉಂಡು ಏಜ್ಜಂತ ಶ್ರದ್ಧೆ ಪ್ರಾಮಾಣಿಕತೆ ನೆಟ್ಟು ಕೆಲಸ ಮಲ್ತನ ಮುಂದೆ ನಮ್ಮ ಹಿರಿಯಕಲು ನೆನಪಡಪ್ಪ ನಿಕ್ಲು ಇಡೇ ಬತ್ತನಾಕಲು ಈ ಸಂಘ ಪಕ್ಕಡೆ ನಿರ್ಮಾಣ ಆತೀಚಿ ನಮ್ಮ ಮಲ್ಪನ ಕೆಲಸಡು ನಂಗೆ ದೇವರಿನ ತೂತಂದಂಡ ನಮ್ಮ ಕೆಲಸಡು ಜಯ ಗಳಿಸದ ಅಂದ ಅರ್ಥ ಭಗವದ್ಗೀತೆಡು ಪನ್ಪೆ ಕೃಷ್ಣೆ ಸ್ವಕರ್ಮಣ ತಮೆ ಬರ್ಚ ಸಿದ್ಧಿ ವಿನ್ನಂತಿ ಮಾನವಾಹ ಅಂದ ನಿನ್ನ ಕರ್ಮಡು ನಿಕ್ಕ ಭಗವಂತನನ್ನು ತೀಯರೆ ಆಪಡು ಪಣ್ಪೇನು ಕೃಷ್ಣೆ ಒತ್ತುದು ಪಂತೆ ನಮ್ಮದು ಎಟ್ಟು ಮಲ್ತಾನ ದಯನ್ ಪಂಡ ನಮ್ಮೈತೆ ಕಸ್ಟಮೈಸ್ಡ್ ವರ್ಲ್ಡ್ ಇಲ್ಲ ಕಸ್ಟಮೈಸ್ಡ್ ವರ್ಲ್ಡ್ ಪಂಡ ಆಯ್ಕೆದ ಯುಗೊಟ್ಟು ಇಲ್ಲ ಏರ್ನ ಮಗೆಯಾದ ಪುಟ್ಟೋಡು ಯಾನು ಅಂಬಾನಿನ ಮಗೆಯಾದ ಪುಟ್ಟೋಡು ಪನ್ಪಣ ಚಿತ್ತನ ಎಂಗೆಲ್ಲ ಕೈಟಿಜ್ಜವು ಏರನ್ನ ಪ್ರಧಾನಮಂತ್ರಿನ ಮಗೆಯಾದ ಪುಟ್ಟೋಡು ಅನ್ಪಣ ಚಿತ್ತನ ನಮ್ಮ ಗೈಟಿಜ್ಜವು ಆಯ್ಕೆ ನಮ್ಮ ಗೈಟಿಜ್ ಎಂಗೆ ಎಡ್ಡೆಂತನ ಅಪ್ಪೆನ ಬಂಜಿಡು ಪುಟ್ಟೋಡು ಪನ್ಪಣ ಇಂಚಿನ ಜಾತಿಡು ಪುಟ್ಟೋಡು ಇಂಚಿನ ಧರ್ಮಡು ಪುಟ್ಟೋಡು ಇಂಚಿನ ಇಲ್ಲಲ್ಲ ಪುಟ್ಟೋಡು ಇಂಚಿನ ಗುತ್ತದ ಇಲ್ಲಲ್ಲ ಪುಟ್ಟೋಡು ಪನ್ಪಣ ಚಿತ್ತನ ಆಯ್ಕೆ ನಮ್ಮ ಗೈಟಿಜ್ ಇಂಚಿನ ಪಲೆಯನ ಮೆಗ್ಗೆನ ಸಮ್ಮಲೆನ 60 ಪುಟ್ಟೋಡು ಅನ್ಪ ಆಯ್ಕೆಲ್ಲ ನಮ್ಮ ಗೈಟಿಜ್ಜಿ ಆಂಡ ಯಾನು ಎಂಚ ಬದುಕೊಡು ಅನ್ಪಣ ಆಯ್ಕೆ ನಮಗೆ ಇಟ್ಟೇ ಇಪ್ಪಣೆ ಯಾನು ವಾರ ರೂಪೋಡು ಇಪ್ಪೋಡು ಅನ್ಪಣ ಆಯ್ಕೆಲ್ಲ ನಮಗೆ ಇಟ್ಟೇ ಇಪ್ಪಣೆ ಕೆಲವರಿಗೆ ಪೇರ ಗ್ಯಾರೇಜಡಿ ಬೆನ್ಪಣೆ ಇಂಚನೆಯ ಒಂಜಿ ಗ್ಯಾರೇಜಡಿ ಬೆನ್ಪುನಂಚಿತ್ರ ಒಂಜಿ ಕೈ ಒಂಜಿ ಗ್ಯಾರೇಜಡಿ ಬೆನ್ಪುನಂಚಿತ್ರ ಒಂಜಿ ಕೈ ಇಡೀ ಸಮಾಜನ ದೆರ್ಪುನಂಚಿತ್ರ ತಾಕತ್ತುಂಡು ಬಣ್ಣದ ನಂಗೂ ಕೆಲಸ ಗೊತ್ತಿಪ್ಪಚ್ಚಿ ಇದು ಮೂಲ ವೇದಿಕೆ ಕೊಲ್ಲಂಚಿತ್ರ ಸುಮಾರು ಜನ ಗ್ಯಾರೇಜ್ ಮಾಲಕರು ಉಳ್ಳಾರು ಮಾಲಕರು ಪೊಕ್ಕಡೆ ಆತಿಜೇರು ಎಲ್ಲಿಯಪ್ಪನಾಗ ಚಡ್ಡಿ ಪಾಡ್ದು ಆ ಮಡ್ಡಿಡು ಆ ನೆಟ್ಟು ಆಯಿಲ್ಡು ಆ ನೆಟ್ಟು ಮಾತ ಪೊರೆಳಿದ ನಕಲು ಮಾತ ಇಪ್ಪು ನೆಟ್ಟು ರೈತರಿಗೆ ಬಂದ್ಬಿಡ ಕೈ ಕೆಸರು ಆದರೆ ಬಾಯಿ ಮೊಸರು ಕೃಷಿ ಕೈ ಕೆಸರು ಮಲ್ತಾರೆ ಬಾಯಿ ಮೊಸರು ತಿಕ್ಕೊಂಡು ನೆಟ್ಲ ಮಡ್ಡಿ ಕೈಟ್ ಇತ್ತಂದ ಬಡ್ಡಿಗೆ ಕಾಸು ಕೊರಲಿ ಅಂಚನ ತಾಕತ್ತುಂಟು ಗೊತ್ತಾಡೆ ಎಲ್ಲಿ ಅಂದು ಗೆರೆ ಪಡ್ಚಿ ಪ್ರತಿ ಈ ದೇಶ ಭಾರತದ ಮಣ್ಣುಡು ನಮ್ಮ ವಾಸ್ತು ಹೋಗುತ್ತದೆ ಈ ದೇಶದ ವಾಸ್ತು ಇಲ್ಲಿಗೆ ವಾಸ್ತು ಉಂಡು ನಂಗೆ ಕೊಂಚ ದೇಶಕ್ಕೆ ವಾಸ್ತು ಒಂದು ಕೆಂಡ ಈ ದೇಶಡು ಮಾತಾ ಪ್ರತಿಯೊಂದು ಜನಕಲ ಇತ್ತೆ ಎಲ್ಲ ಪುಟ್ಟನ ಬಾಲ್ಯಗಲ ಬದುಕೆರೆ ಬೋರ್ಡಾಯಿನಂಚದ ವ್ಯವಸ್ಥೆ ಲಭ್ಯ ಈ ಭೂಮಿಡು ಉಂಡು ನಾಡುನ ಕೆಲಸ ಮಾತ್ರ ನಮಗೆ ಇಟ್ಟಿಪ್ಪಣಿ ಯಾನು ಎಂಚ ಬದುಕೋಡು ಎಂಚ ಲಕ್ಕದುಂತೋಡು ಎಂಚ ತರದೆರ್ತ ನಡ್ಬೋಡು ಪಂಚಿತ್ತನ ಮಾನಸಿಕ ಸಿದ್ಧತೆ ನಮ್ಮ ಇಪ್ಪನ ಭಾರಿ ಮುಖ್ಯ ನಮ್ಮ ದೇಶನ ಕಾಡು ನಂಚಿತ್ತನ ಮೂಜೆ ವ್ಯವಸ್ಥೆ ಭ್ರಷ್ಟಾಚಾರ ಜನಸಂಖ್ಯೆ ಬಕ್ಕೊಂಜಿ ದೇಶಾಭಿಮಾನದ ಕೊರತೆ ನಮ್ಮ ದೇಶನ ಕಾಡು ನಂಚಿತ್ತನ ಮೂಜಿ ಕೊರತೆ ಉಕೆಂಡ ಒಂಜಿ ಭ್ರಷ್ಟಾಚಾರ ರಡ್ನೆ ಜನಸಂಖ್ಯಾ ಸ್ಫೋಟ ಮೂಜಿನೇ ದೇಶಾಭಿಮಾನದ ಕೊರತೆ ನೇನು ನಮ್ಮ ಮೂಜೆನ ದಾಂಟಿಂದ ಈ ದೇಶ ವಿಶ್ವಗುರು ಅಪನೆಕ್ಕು ವಾತೊಂದೆರಲ ಇಚ್ಚಿ ಇನ್ನು ನಿಖಲಲ ಅವಶ್ಯಕತೆ ಉಂಡು ನಮ್ಮ ಬೆನ್ಪ ಖಾಲಿ ಬುಡಜೋಗ್ಲಿಗೆ ಮಾತ್ರ ಬೆನ್ಪುನಂದು ನಿಖಲು ಮಲ್ತಾರದಂಡ ಅವು ತಪ್ಪು ನನ್ನ ಅಭಿಪ್ರಾಯ ನಿಖಲಿಗೆ 10 ರೂಪಾಯಿ ತಿಕ್ಕಂಡು 1 ರೂಪಾಯಿ ನೀ ದೇಶ ಕೊರಲೆ ಒಂಜಿ ಸಮಾಜ ಕೊರಲೆ ಒಂಜಿ ವ್ಯಕ್ತಿ ಕೊರಲೆ ನಿಖಲು 7 ವರ್ಷ ಬದುಕುದಾರಂದು ಮುಖ್ಯ ಆತ್ತು ಎಂಚ ಬದುಕುದಾರ ಬಂದ್ಬಿಡೋ ಭಾರಿ ಮುಖ್ಯ ಸ್ವಾಮಿ ವಿವೇಕಾನಂದ ರಜಿ ಕಟ್ ಬಂದ್ಪೇರು ಓ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಗೆಟ್ ಅಪ್ ಅಂಡ್ ಪುಟ್ ಯುವರ್ ಶೋಲ್ಡರ್ ಟು ದ ವರ್ಲ್ಡ್ ವೀಲ್ ಲಗದುಂತಲೇ ಓಯನ್ನ ಮೆಗ್ಗಿ ಪಲೆನಕಲೆ
ಈ ಜಗತ್ತದ ಕಾಲಚಕ್ರ ನಿಕಲ ಭುಜನ್ ಕೊರ್ಲೆ. ಹೌ ಲಾಂಗ್ ಇಸ್ ಯುವರ್ ಲೈಫ್, ಏತ ದಿನ ವರ್ಷ ನಿಕಲು ಬದುಕುವಾರ. ಆಸ್ ಯು ಕಮ್ ಟು ದಿಸ್ ವರ್ಲ್ಡ್, ನಿಖಲ್ ಮನುಷ್ಯ ಆದ ನಿಖಲಿಗೆ ಈ ಭೂಮಿ ಜನ್ಮ ತಿಕ್ಕಂಡ ಲಿವ್ ಸಮ್ ಮಾರ್ಕ್ ಬಿಹೈಂಡ್. ನಿಖಲಿನ ಸಾಹಿತ್ಯ ಬಕ್ಕಲ ನೆನಪು ನಂಚಿತ್ರ ದಾದಾಳ ಒಂದು ಎಡ್ಡೆ ಕೆಲಸನು ಈ ಸಮಾಜದ ಮಧ್ಯೆ ಬುಡಿದು ಬೋಲೆ. ಅದರ್ವೈಸ್ ಇಜಿಂದಂಡ ವ್ಯಾರ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಯು ಆ್ಯಂಡ್ ಟ್ರೀಸ್ ಅಂಡ್ ಸ್ಟೋನ್ಸ್. ಇಜಿನ ನಿಖಲೆಗೆಲ್ಲ ಕಲ್ಲು ಮರಕಲೆಗೆಲ್ಲ ದಾದ ವ್ಯತ್ಯಾಸ ಉಂಡು. ದೇ ಟು ಕಮ್ ಇನ್ ಟು ಎಕ್ಸಿಸ್ಟೆನ್ಸ್ ಡಿಕೆ ಆ್ಯಂಡ್ ಡೈ. ಕಲ್ಲು ಮರಕಲ್ಲು ಪುಟ್ಟುಂಡು ಸೈಪುಂಡು. ಆಂಡ ಮನುಷ್ಯ ಹುಟ್ಟುದು ಸೈಪುನಿಡು ದುಂಬು. ಹುಟ್ಟುವಾಗ ಉಸಿರಿರುತ್ತದೆ, ಸಾಯುವಾಗ ಹೆಸರಿರುತ್ತದೆ. ಆ ಉಸಿರು ಮತ್ತು ಹೆಸರಿನ ಮಧ್ಯ ದೀಪನ ಬದುಕನ್ನು ಉಂಡತ್ತ. ಆ ಬದುಕಿನ ದಾದಾಳ ಆ ಬದುಕಿಗೆ ಒಂಜಿ ವ್ಯಾಲ್ಯೂ ಬರ್ಪಲೆಕ್ಕ, ಒಂಜಿ ಮೌಲ್ಯ ತಿಕ್ಕೊಲೆಕ್ಕ, ಒಂಜಿ ಶಕ್ತಿ ತಿಕ್ಕೊಲೆಕ್ಕ. ಆ ಕೆಲಸ ಮಾತ್ರ ಮಲ್ಪಡ ಏನು ಕೆಲಸ. ಆ ಕೆಲಸ ಪ್ರತಿಯೊಂದು ಕೆಲಸ ನಂಗೆ ಮಿತ್ತು ಬರೇ ಸಾಧ್ಯ ಉಂಟು. ರಿಕ್ಷಾ ಡ್ರೈವರ್ ಕೂಡ ಅವರಿಗೆ ಮಲ್ಲ ವ್ಯಕ್ತಿ ಯಾರು ಸಾಧ್ಯ ಉಂಟು. ಚಾ ಮಾರೋದಿತ್ತನ ಈ ದೇಶದ ಪ್ರಧಾನಿ ಆತ ಅಂಡ ಒಂದು ಗ್ಯಾರೇಜ್ ಟೂಲ್ಸ್ ಬರ್ತಾನೆ ಚಿತ್ರವರಿಯಾಗಿ ನಂಗೆ ಪ್ರಧಾನಿ ಯಾರು ಸಾಧ್ಯ ಇದ್ದ 100% ಸಾಧ್ಯ ಉಂಟು. ಐಕೆ ಇಚ್ಛಾಶಕ್ತಿ ಬೋಡು, ಇಚ್ಛಾ ಬಲ ಬೋಡು, ಆತ್ಮದ ಬಲ ಬೋಡು. ನಂಗೆ ಒಂದೇನು ಗಳಿಸಿನ ಚಿತ್ರ ಕೆಲಸ ಆವಡು. ಐಕೆ ನಿಕ್ಕಲು ಡಿಗ್ರಿ ಮಲ್ಬೋಡು ಇಜ್ಜಿ ನಿಕ್ಕಲು BA BSc BCom MA MCom MD ಡಾಕ್ಟರ್ ಇಂಜಿನಿಯರ್ ವಕೀಲ ದಾಲ ಆವಡೊಂದಿಜ್ಜಿ ಆವಡ ಇನ್ನು ಉಲ ಹಿಡಿತನ ಮನಸ್ಸು ಮಾತ್ರ ನಮ್ಮ ಉಲಾಯ್ ಮನಸ್ಸು ಮಾಡಿದ ನಮ್ಮ ಎಲ್ಲಿಯ ನಮ್ಮ ತಿರ್ಚು ಜಾತ ಹೋಗಲು ಗ್ಯಾರೇಜ್ ಬೋರೆ ಬ್ಯಾಕ್ವರ್ಡ್ ಕ್ಲಾಸ್ ನೋ ಬ್ಯಾಕ್ವರ್ಡ್ ಕ್ಲಾಸ್ ತರಿಟ್ಟು ಐನು ಸುರುದೆಪ್ಪೋಟವ ಯಾನು ಬ್ಯಾಕ್ವರ್ಡ್ ಯಾನ ಪಿರಗುರ್ದ ಜಾತಿ ಎನ್ನ ಎಲ್ಲೇ ಜಾತಿ ಇದೆ ಅವು ಏಪ ಮುಳ್ಳ ನಿಕ್ಕಡ ಅವು ಶನಿ ನಿಕ್ಕಲೆಗೆ ನಿಕ್ಕುಲ ಹಿಡಿದು ಪಿದಾಯ ಬರಡು. ಮನುಷ್ಯ ಜಾತಿ ಧರ್ಮ ಭಾಷೆ ಮತ ಮೀರಿದ ಬದುಕುನವೇ ನಿಜವಾಯಿನ ಮನುಷ್ಯತ್ವ. ಸಮಾಜದ ವ್ಯವಸ್ಥೆ ಜಿಂಜೆ ಪೆರಿಯಾರು ಆ ಜಾತೆ ಈ ಜಾತೆ ಅಂಚದೆ ಇಂಚದೆ ನೋ. ಜಾತಿ ನಿರ್ಮಾಣ ಮಲ್ತೀನಿ ಮನುಷ್ಯ ಜಾತಿ ನಿರ್ಮಾಣ ಮಲ್ತೀನಿ. ಜಾತಿ ಮನುಷ್ಯ ನಿರ್ಮಾಣ ಮಲ್ತೀಜಿ, ಮನುಷ್ಯ ಜಾತಿ ನಿರ್ಮಾಣ ಮಲ್ತೀನಿ. ಅಂಚೆನೆ ನಂಗೆ ಗೊತ್ತಿಪ್ಪೋಡು ನಮ್ಮ ಜನಾರ್ದನ್ನೇ ಮನ್ಪೇರಿ ಯಾನ ಇಂಚಿನ ಪೂಜೆ ಇರು ಪೂಜಾರಿ ಅಂಚು ಒಳ್ಳೆಯ ಬೇತೆ ಬೇತೆ ಅದು ಜೈಲಿಯರು ಒಳ್ಳೆಯರು ಅಥವಾ ಇಪ್ಪರು ಒಳ್ಳೆಯರು. ಮನುಷ್ಯನ ಗುರುತಿಸು ನೀ ಜಾತಿ ಇಡತ್ತೆ ನೆನಪದಿಲ್ಲ ನೀವು. ಮನುಷ್ಯ ಗುರುತಿಸು ನೀ ಜಾತಿ ಇಡತ್ತು, ಪ್ರತಿಭೆ ಬೊಕ್ಕ ಜ್ಞಾನಡು ಮನುಷ್ಯ ಗುರುತಿಸೋಡು ಒಂದು ನಂಕು ಗೊತ್ತುಬೋಡು. ಏವ ಮುಟ್ಟ ಬ್ರಹ್ಮಾಂಡ ಶಕ್ತಿ ಈ ಬ್ರಹ್ಮಾಂಡ ಶಕ್ತಿಡು ನೆನೆತ್ತನೋ ತಿಕ್ಕುಣಿಗೆ ಮನುಷ್ಯ ನೆನೆತ್ತನೋ ಹೆಂಗೆ ಇಂಚಿನೇ ಆವಡು ಬಣ್ಣದ ನೆನಪು ಆಗ 100% ಆಯ್ನ ರೀಚ್ ಆಪೇ. ಯಾನ ಈತೆ ಇಲ್ಲಿ ಅವು ಯಾನ ರಿಕ್ಷಾನೇ ಬಿಡೊಂದಿಪ್ಪೆ, ಯಾನ ಬಸ್ಸೇ ಬಿಡೊಂದಿಪ್ಪೆ, ಯಾನ ಗ್ಯಾರೇಜೇ ಇಪ್ಪೆ ನೋ ನೆಡ್ದು ಪಿದೈ ಬರ್ರೆ ಇಪ್ಪನಂಚುತ್ತನವೇ ಮನುಷ್ಯತ್ವದ ಮೇನ್ ಮೆದು. ದೇವರ ನಂಗೆ 7 ಶ್ರೀಮಂತಿಗೆ ಕೊಡ್ತೆ. ಕಣ್ಣು, ಕೆಬಿ, ಮೂಂಕು, ನಾಲೈ, ಕೈ, ಕಾರು, ಮೆದುಳು ಒಂದು ದೇವರು ಕೊಡ್ತಾನೆ ಅಂಚುತ್ತನ ಶ್ರೀಮಂತಿಗೆ. ಈ 7 ಶ್ರೀಮಂತಿಗೆ ಮಾತೆರಲ್ಲ ಉಂಡು. ಮೂಲ ಪನ್ಪುಣ ಪ್ರಾಣಿ ಪನ್ಪುಣ ಎಡ್ಲ ಉಂಡು, ಬಂಟೆ ಪನ್ಪುಣ ಎಡ್ಲ ಉಂಡು, ಕೊಂಕಣಿ ಪನ್ಪುಣ ಎಡ್ಲ ಉಂಡು, ಜೈನಿ ಪನ್ಪುಣ ಎಡ್ಲ ಉಂಡು, ಪೂಜಾರಿ, ಕೂಲಾಲು, ಸಪಲ್ಯೆ, ದೇವಾಡಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಕಂಡ ಮಾತ್ರೆಗಳ ಈ ಶ್ರೀಮಂತಿಗೆ ಉಂಡು. ಆಂಡ ಐನು ಉಪಯೋಗ ಮಲ್ಪನಾಗ ಮಾತ್ರ ಆ ಶ್ರೀಮಂತಿಗೆ ಕೈಗೆ ಬರ್ಬಿಡ್ಜಿನ ಬರ್ಬೇಕು. ಇತ್ತೆ ಅಂಬಾನಿ ಮತ್ತು ಅಂಬಾನಿ ಅನ್ಪೇರು ಧೀರುಭಾಯಿ ಅಂಬಾನಿ 800 ರೂಪಾಯಿಗೆ ನೆನಪುದಿಲ್ಲ. ಧೀರುಭಾಯಿ ಅಂಬಾನಿ ಇತ್ತದ ಮುಖೇಶ್ ಅಂಬಾನಿ ಬೊಕ್ಕ ಅನಿಲ್ ಅಂಬಾನಿನ ಅಮ್ಮೇರು 800 ರೂಪಾಯಿ ಇಡು ತಿಂಗಳಿಗೂ ಸಂಬಳ 800 ರೂಪಾಯಿ ಇಡು ಪೆಟ್ರೋಲ್ ಬಂಕಡು ಪೆಟ್ರೋಲ್ ಮೈತೊಂದು ಇತ್ತು ಚಿತ್ರ ವ್ಯಕ್ತಿ ನೆನಪುದಿಲ್ಲ ನೀಗಳು. ಪೆಟ್ರೋಲ್ ಮೈಪುನಾಗ ಅರ್ನ ಮಂಡಳಿತೊಡಿಗೆ ಇನಿ ಪೆಟ್ರೋಲ್ ಯಾನು 800 ರೂಪಾಯಿ ಸಂಬಳ ಬೆನೊಂದುಲ್ಲೆ ಈ ಪೆಟ್ರೋಲ್ನೇ ಮಾರು ನಂಚಿತ್ರ ತಾಕತ್ತೆ ಎಂಕ ದೇವರು ಕೊರ್ಪೇರಿಗೆ ಬಂಡ್ಪಂಚಿತ್ರ ಅದ್ಭುತವಾಯಿನ ಚಿತ್ರ ಚಿಂತನೆ ಆಡಿತ್ತನಿಗೆ. ಅಂಜಾದು ಸೈನಗ 55 ವರ್ಷ ಪಾರ್ಶ್ವವಾಯು ಸೈತರಾರು 800 ರೂಪಾಯಿಗೆ ಸಂಬಳಗಿತ್ತನ ಧೀರುಭಾಯಿ ಅಂಬಾನಿ ಸೈನಗ 55,000 ಕೋಟಿದ ದನಿಯಾದ ಭಾರತ ಸರ್ಕಾರದ ದಾಖಲೆ ಎಡ್ತಜ್ಪಾಯ ಬಕ ಕಪ್ಪು ಇತ್ತು ನಿಂಗೆ ಗೊತ್ತಿಜ್ಜಿ. ಇದು ಒರಿಜಿನಲ್ ದುಡ್ಡು 65,000 ಕೋಟಿದ ಬಣ್ಣ ನಿಕ್ಲೆ ಬಣ್ಣ 10ನೇ ಕ್ಲಾಸಲ್ಲ ಪಾಸ್ ಆಯ್ರ ಸಾಧ್ಯಜಿ ಆಂಡ ಕ್ರಿಕೆಟ್ ವರ್ಲ್ಡ್ ಜಗತ್ತದ ನಾಯಕ ಯಾಪೆ ಮಾಡ್ಪಣೆ ಚಿತ್ರ ಸಚಿನ್ ತೆಂಡೂಲ್ಕರ್ 10ನೇ ಕ್ಲಾಸ್ ಪಾಸ್ ಆಯ್ರ ಸಾಧ್ಯ ಆತಿಜಿ ಆಂಡ ವರ್ಲ್ಡ್ ದ ನಂಬರ್ 1 ಬ್ಯಾಟ್ಸ್ಮನ್
ಸಚಿನ್ ತೆಂಡೂಲ್ಕರ್ ಇನಿ ಮೂಲು ಈತ್ ಜನ ನಿಕಲು ಕುಲ್ದಾರ ನಿಕಲು ಯಾನು ಎಲ್ಲೇ ಗ್ಯಾರೇಜ್ ದಿದಿ ಪೆರಿಯಾರು ಎಲ್ಲೇ ಆಯಿಲ್ದ ಬೇರೆ ಮಲ್ ಪೆರಿಯಾರು ಡೋಂಟ್ ಥಿಂಕ್ ಇನ್ ದ್ಯಾಟ್ ಲೈನ್ ನಿಕಲು ಐಂತೆ ಎಲ್ಲಿ ಮಲ್ಪಡ್ಚಿ ಐಟೆ ತೂಲೆ ನೆಟ್ಟಿ ಯಾನೊಂಜಿ ಪರ್ಫೆಕ್ಟ್ ಮ್ಯಾನ್ ಆಪೆ ನೆಟ್ಟಿ ಯಾನು 10 ಜನಕ್ಕೆ ಸಹಾಯ ಮಲ್ಪನೆ ವ್ಯಕ್ತಿ ಆದಿ ಎತ್ತರಡು ಅಂತ ಮನ್ಪಣಂಚಿತ್ತಿನ ನಿಕಳ ಅದ್ಭುತ ಚಿಂತನೆ ನಿಕಳ ಉಂಡೊಂದಂಡ ಸ್ವಕರ್ಮಣ ತಮೆ ಬೆಟ್ಟ ಸಿದ್ಧಿ ಬಿಂದಂತೆ ಮಾನವಾಹ ನಿಕ್ಲ ಕರ್ಮಡು ನಿಕ್ಲೆ ನಾನು ದರ್ಶನ ಮಲ್ಪೆ ನಿಕ್ಲ ಅಂತ ಸತ್ತೋಡು ನಿಕ್ಲೆಗೆ ಬೊಲ್ಪುಂಡು ತೊಜ್ಜ ಕೃಷ್ಣನ ಪಾತೆರ ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ ಸುನಿಶ್ಚಿತಾತ್ ಸ್ವಭಾವ ನಿಯತಂ ಕರ್ಮ ಕುರುವನ್ನಾಪ್ನೋತಿ ಕೆಲವಿಷಂ ಕೆಲಸ ಒವುಲ ಮಲ್ಪಳೆ ನಿಕ್ಲೆ ಒವುಲ ತೀರ್ಥದ ಮಂದಿ ಗೆರಪಲೆ ಮಲ್ಪಳೆ ಐನ್ ತೀರ್ಥದ ಗೆರಪಂದೆ ಮಲ್ಪಲೆ ಬೊಕ್ಕೊಂಜಿ ಪೊರ್ಲುಂಡು ಬಣದು ಯಾನಿತ ಬೇರೆ ಅಂಕಲ್ಲ ಅಕ್ಷಯ ರಾಜರಂಜಿ ಬೇರೆ ಮಲ್ಪೇರು ಎಂಕ ಅವ್ರನ್ನ ಬೇರೆ ಎಡ್ಡೆತ್ತನಿಂದ ಯಾನು ಪೋಯಂಡ ಯಾನು ಮುರುಕುಣೆ ನೆನಪದಿಲೆ ಸ್ವಧರ್ಮೇ ನಿಧರಂ ಶ್ರೇಯ ಪರಧರ್ಮೇ ಭಯಾವಹ ನಿನ್ನ ಧರ್ಮಡೇ ಸಾವು ಎಡ್ಡೆ ಬೊಕ್ಕೊಂಜಿ ಧರ್ಮ ಎಡ್ಡೆ ಉಂಡು ಬಂದು ಪೋಯಂಡ ಇಟ್ಟು ಮುರುಕು ಅಂತ ಬಂದ್ಪೆ ಕೃಷ್ಣೆ ನೀರಿಡ್ದು ಪೇರೆಡ್ಡೆತ್ತ ನೀರಿಡ್ದು ಪೇರೆಡ್ಡೆ ಅಂಡ ಮೀನಿನ ದೆತ್ತದು ನೀರಿಡ್ದು ಎತ್ತದು ಪೇರೆಡ್ ಬಾಂಡ ಬದುಕುಣ ಅಂತ ತೂಲೆ 100% ಬದುಕುಜಿ ಅಂಚಾದು ನಮ್ಮ ಗ್ಯಾರೇಜ್ ಕೆಲಸ ಮಲ್ತಂದುಲ್ಲ ನೆಟ್ಟೆ ನಂಗೆ ಅದ್ಭುತವಾಯಿನ ವ್ಯಕ್ತಿ ಆದ ಮಿತ್ವರ ಆಪಡು ಐನ ಮಲ್ಪಗ ಕುಮಾರಿ ಪ್ರಜ್ಞಾ 17-18ನೇ ಸಾಲಿನ SSLC ಪರೀಕ್ಷೆಯಲ್ಲಿ 98.24% ಅಂಕಗಳೊಂದಿಗೆ ನಮ್ಮ ಜಿಲ್ಲೆಗೆ ಹೆಸರನ್ನ ಕೀರ್ತಿಯನ್ನು ತಂದಂತಹ ವಿದ್ಯಾರ್ಥಿನಿ ಕುಮಾರಿ ಶ್ರೇಯಾ ಪಿ ಮಲ್ಯ ಮಂಗಳೂರು 97.44% ಅಂಕವನ್ನು ಸರ್ಟಿಫಿಕೇಟ್ ಜೊತೆಗೆ ಶಾಲು ಸ್ಮರಣಿಕೆಯೊಂದಿಗೆ ಅತಿಥಿಗಳು ಸನ್ಮಾನವನ್ನು ಮಾಡಬೇಕು. ಅದೇ ರೀತಿ ಅನುಷ್ ಕೆ ಕುಂದರ್ ಕುಂದಾಪುರ 96.32 ಅಂಕಗಳೊಂದಿಗೆ 17-18ನೇ ಸಾಲಿನ SSLCಯಲ್ಲಿ ಅತಿ ಹೆಚ್ಚು ಅಂಕವನ್ನು ಗಳಿಸಿದಂತಹ ವಿದ್ಯಾರ್ಥಿ ಜೋರಾದ ಕೈ ಚಪ್ಪಾಳೆ ಕುಮಾರಿ ಮೋಕ್ಷ ಮಂಗಳೂರು. ಕುಮಾರಿ ಚೈತ್ರ ಬಿಸಿ ರೋಡ್ 17-18ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಹದಿನೇಳನೇ ಸಾಲಿನ SSLCಯಲ್ಲಿ 92% ಅಂಕವನ್ನು ಗಳಿಸಿದ ಮನೀಶ್ ಕುಮಾರ್ ಬೆಳ್ತಂಗಡಿ ಮನೀಶ್ ಕುಮಾರ್ ಬಂಟ್ವಾಳ 16-17ನೇ ಸಾಲಿನಲ್ಲಿ SSLC ಪರೀಕ್ಷೆಯಲ್ಲಿ ಮನೆಯವರಿಗೆ ಕೀರ್ತಿಯನ್ನ ತಂದಂತಹ ವಿದ್ಯಾರ್ಥಿಗಳು ವೇದಿಕೆಯಲ್ಲಿದ್ದಾರೆ. ಗ್ಯಾರೇಜು ಮಾಲಕರ ನಮ್ಮ ಸಂಘದ ಸದಸ್ಯರ ಮಕ್ಕಳು ಇವರು. ಮಾಡ್ತಾ ಬೆಳ್ತಂಗಡಿ 17-18ನೇ ಸಾಲಿನ SSLC ಪರೀಕ್ಷೆಯಲ್ಲಿ 90% ಅಂಕಗಳೊಂದಿಗೆ ಕೀರ್ತಿಯನ್ನು ತಂದಂತಹ ವಿದ್ಯಾರ್ಥಿನಿ. ಸನ್ಮಾನ ಸಮಾರಂಭ ನಿಮ್ಮೆಲ್ಲರ ಅಭಿನಂದನಾ ಪೂರ್ವಕ ಕೈ ಚಪ್ಪಾಳೆ ಕೇಳಿ ಬರಲಿ. ನಿಮ್ಮ ಜೋರಾದ ಕೈ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನ ಅಭಿವಂದನೆಗಳನ್ನ ಸಲ್ಲಿಸೋಣ. HP ಮಂಗಳೂರು 90.83% ಅಂಕಗಳೊಂದಿಗೆ PUCಯಲ್ಲಿ ಕೀರ್ತಿಯನ್ನು ಮೆರೆದಂತಹ ವಿದ್ಯಾರ್ಥಿ. ಸೊ ಅವರಿಗೂ ಕೂಡ ಈ ಒಂದು ವೇದಿಕೆಯಲ್ಲಿ ಗಣ್ಯ ಅತಿಥಿಗಳ ಕೈಯಿಂದ ಈ ಒಂದು ಸನ್ಮಾನ ಸಮಾರಂಭ.
ಸನ್ಮಾನಿತರು. ನಗುಮೊಗದಿಂದ ಛಾಯಾಚಿತ್ರಕ್ಕೆ ದಕ್ಷಿಣ ಕನ್ನಡ ಗ್ಯಾರೇಜ್ ಮಾಲಕರ ಸಂಘ ಈ ಉಭಯ ಜಿಲ್ಲೆಗಳಿಗೆ ಇನ್ನಷ್ಟು ಕೀರ್ತಿಯನ್ನು ತರುವಂತಹ ಕೆಲಸ ನಿಮ್ಮಿಂದಾಗಲಿ ಅನ್ನುವಂತಹ ಹಾರೈಕೆಯೊಂದಿಗೆ ಈ ಒಂದು ಸನ್ಮಾನ ಮುಂದಿನ ಜೀವನಕ್ಕೆ ನಮ್ಮ 10,000 ರೂಪಾಯಿಗಳ ನಗದನ್ನ ಸಹಾಯಧನ. आई एम वेरी हैप्पी, सबसे मिलने के लिए बहुत खुश है. सो हमारा दक्षिण कन्नड़ा गैरेज ओनर्स एसोसिएशन के साथ हम बहुत पहले से, नाउ इट इज़ ऑलमोस्ट 34 इयर्स, बहुत पहले से एसोसिएटेड हुआ है. सो मैं ज़्यादा टाइम नहीं लेता हूँ. हमारा ब्रांड आपको सब मालूम है, सर्वो लुब्रिकेंट्स इंडियन ऑयल का ब्रांड है और एशिया का सबसे बड़ा R&D डिवीज़न के अंदर फॉर्मुलेशन करके ईच इंजन एलिमेंट्स का रिक्वायरमेंट के लिए फॉर्मुलेट करके लेते हुए हमारा प्रोडक्ट वर्ल्ड क्लास लुब्रिकेंट्स ब्रांड, वो मास्टर सुपर ब्रांड का भी रिकग्निशन मिला है हमका. सो वी आर डेवलपिंग ईयर ऑन ईयर, वो सबका इंजन का डेवलपमेंट के हिसाब से हम वी आर डेवलपिंग ईयर ऑन ईयर एंड नया प्रोडक्ट्स भी हमारा मार्केट में हम लेके आया है. सो आप देख रहा है हमारा एडवर्टाइजमेंट इधर लिखा है पैसेंजर कार मोटर ऑयल फ्यूचरा G+, ಅದು 2% ಫ್ಯೂಯಲ್ ಎಫಿಷಿಯಂಟ್ ಒಂದು ಕಸ್ಟಮರ್ಗೆ ಬೆನಿಫಿಟ್ ಆಗಕ್ಕೆ 2% ಫ್ಯೂಯಲ್ ಎಫಿಷಿಯಂಟ್ product what we are launching at Futura for PCMO segment, Futura segment. इधर सब कैटेगरी का टेक्नीशियंस है. सो आपको ये सब थोड़ा जानकारी देने के लिए चाहता हूँ एक दो मिनट का भाषण में. आमेले दिस टू व्हीलर ऑयल सबको मालूम है, सर्वो का प्रोडक्ट है, सर्वो 40 Zoom, 40 सिंथेटिक प्रोडक्ट. द नया हमारा प्रोडक्ट है 40 बुलेट. इट इज़ एक्सक्लूसिवली फॉर बुलेट, रॉयल एनफील्ड बुलेट. एंड इधर हमारा स्टॉल में थोड़ा नया प्रोडक्ट का डिस्प्ले भी रखा है. सो आई रिक्वेस्ट यू टू ईच वन ऑफ यू टू विजिट द स्टॉल एंड सी द प्रोडक्ट. ऑल काइंड ऑफ engine oil, gear oil, two-wheeler oil, passenger car oil, hydraulic oil, greases, coolant, brake fluid, ellam servo brand la it is available. And you know our distributor is one of my best distributor in Karnataka. So he is a platinum member in all India level also. So his service to the market is recognized always, and आपका सपोर्ट भी उसमें बहुत सिग्निफिकेंस रोल कर रहा है. सो आई रिक्वेस्ट एवरीबडी वेरी हम्पली टू सपोर्ट सर्वो एंड यूज सर्वो. 33 ವರ್ಷಗಳ ಕಾಲ ಯಶಸ್ವಿಯಾಗಿ ಪೂರೈಸಿ 34ನೇ ವರ್ಷಕ್ಕೆ ಕಾಲಿಡುವ ಈ ದಕ್ಷಿಣ ಕನ್ನಡ ಗ್ಯಾರೇಜ್ ಮಾಲಕ ಸಂಘಕ್ಕೆ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಸಂಘವನ್ನು ಸ್ಥಾಪಿಸುವುದು ಸಾಮಾನ್ಯ, ಆದರೆ ಯಶಸ್ವಿಯಾಗಿ ಮುನ್ನಡೆಸುವುದು ಬಹಳ ಕಠಿಣ. ಅದಕ್ಕೆ ಬೃಹದಾದ ಗುರಿ, ಧ್ಯೇಯ, ಬದ್ಧತೆ, ಕಠಿಣ ಪರಿಶ್ರಮಗಳ ಮೂಲಕ ಈ 33 ವರ್ಷಗಳ ಕಾಲ ಯಶಸ್ವಿಯಾಗಿ ಮುನ್ನಡೆಸುತ್ತಾ ಬಂದಿದ್ದೀರಿ ಎಂದು ಕೇಳಿ ಹರ್ಷವಾಗುತ್ತಾ ಇದೆ. ತಿಲಕರಾಜರು ಹೇಳಿದರು ಸಮಸ್ಯೆಗಳು ಇತ್ತು ಅಂತೇಳಿ. ಸಮಸ್ಯೆಗಳು ನಾವು ನಡೆಯುವ ಹಾದಿಗೆ ಅಡಿಗಲ್ಲುಗಳಲ್ಲ, ಬದಲಾಗಿ ಮೇಲಕ್ಕೇರಲು ಸಿಗುವಂತಹ ಏರುಗಲ್ಲುಗಳು ಎಂಬುದನ್ನು ಇಲ್ಲಿ ನಾನು ತಿಳಿಸಲು ಇಚ್ಛೆಪಡ್ತೇನೆ. ನಿಮ್ಮ ಸಂಘವು ಕಲ್ಪವೃಕ್ಷದಾಗಿ ಮೇಲಕ್ಕೆ ಏರಲಿ ಎಂದು ಹಾರೈಸುತ್ತೇನೆ. ಪ್ರತಿ ವರ್ಷ ನಡೆಯುವ ಈ ಮಹಾಸಭೆಗೆ ಬೇರೆ ಬೇರೆ ಉದ್ಯಮಿಗಳನ್ನು ಕರೆಸಿ ಅದರೊಂದಿಗೆ ಬಿಡಿಭಾಗಗಳ ವಿತರಕರಾದಂತಹ ನಮ್ಮನ್ನು ಆಹ್ವಾನಿಸಿ ಗೌರವಿಸುತ್ತಿದ್ದರೆಂದರೆ ನೀವು ನಮಗೆ ತೋರಿಸುವ ಅಭಿಮಾನವೆಂದು ನಾನು ಭಾವಿಸುತ್ತೇನೆ.
ನಮ್ಮ ನಿಮ್ಮ ಸಂಬಂಧ ಒಂದು ಸೇತುವೆ ಇದ್ದ ಹಾಗೆ. ಉತ್ತಮ ಗುಣಮಟ್ಟದ ಬಿಡಿಭಾಗಗಳನ್ನು ನಾವು ನಿಮಗೆ ನೀಡಿದರೆ ಗ್ರಾಹಕರಿಗೆ ಯೋಗ್ಯ ರೀತಿಯ ಸೇವೆಯನ್ನು ನೀಡಲು ಸಾಧ್ಯ. ಆದ್ದರಿಂದ ನಮ್ಮ ನಿಮ್ಮ ಸಂಬಂಧ ಒಂದು ಅವಿನಾಭಾವ ಸಂಬಂಧ ಇದ್ದ ಹಾಗೆ. ಗ್ಯಾರೇಜ್ನಲ್ಲಿ ದುಡಿಯುವಂತಹ ಮೆಕ್ಯಾನಿಕ್ಗಳ ಕೆಲಸ ಅತ್ಯಂತ ಶ್ರೇಷ್ಠವಾದ ಕೆಲಸ ಎಂದು ನಾನು ಹೇಳಬಲ್ಲೆ. ಯಾಕೆಂದರೆ ಕಾಯಿಲೆ ಪೀಡಿತ ವ್ಯಕ್ತಿಯೊಬ್ಬ ವೈದ್ಯರ ಬಳಿ ಹೋಗಿ ಗುಣಪಡಿಸಬಹುದು. ಆದರೆ ತನ್ನ ವಾಹನ ಕೆಟ್ಟು ನಿಂತಾಗ ವೈದ್ಯೋ ನಾರಾಯಣ ಹರಿ ಎಂಬಂತೆ ನೆನಪಾಗೋದು ನಿಮ್ಮದು ಮಿತ್ರರೇ. ಆಗ ವಾಹನಕ್ಕೆ ಜೀವ ತುಂಬುವಂತಹ ಕೆಲಸವನ್ನು ನೀವು ಮಾಡುತ್ತೀರಿ. ಇದು ಕೂಡ ನೀವು ಸಮಾಜಕ್ಕೆ ಮಾಡುವ ಒಂದು ಸೇವೆ ಎಂದು ನಾನು ಪರಿಗಣಿಸುತ್ತೇನೆ. ಇದೇ ರೀತಿ ಒಂದು ಸಣ್ಣ ಕಥೆ ನೆನಪಾಗ್ತಾ ಉಂಟು, ಅದನ್ನು ಹೇಳ್ತಾ ಇದ್ದೇನೆ. ಒಂದು ಮರದಲ್ಲಿ ಜೇನು ತನ್ನ ಜೇನುಗೂಡನ್ನು ಕಟ್ತಾ ಇರ್ತದೆ. ಅದರ ಸುವಾಸನೆಗೆ ಒಂದು ಹಕ್ಕಿಯು ಬಂದು ಕಾದು ಕುಳಿತದೆ. ಜೇನು ತನ್ನ ಕಾಯಕವನ್ನು ಮುಂದುವರಿಸ್ತಾ ಹೋಗುತ್ತದೆ. ದಿನ ಕಳೆದಂತೆ ಜೇನಿನ ಸಂಗ್ರಹ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಆ ಸಂದರ್ಭದಲ್ಲಿ ಒಂದು ಹುಲುಮಾನವ ಬಂದು ಆ ಜೇನನ್ನೆಲ್ಲ ತೆಗೆದುಕೊಂಡು ಹೋದ. ಅಷ್ಟೊತ್ತಿಗೆ ಅದಕ್ಕೆ ಕುಳಿತುಕೊಂಡಿದ್ದಂತಹ ಪಕ್ಷಿಯು ಜೇನಿನಲ್ಲಿ ಮಾತನಾಡಲು ಶುರು ಮಾಡಿತು. ಎಲೆ ಮಿತ್ರನೇ, ನೀನು ಕಷ್ಟಪಟ್ಟು ಸಂಗ್ರಹಿಸಿದ ಜೇನನ್ನೆಲ್ಲ ಆ ಹುಲುಮಾನ ಕೊಂಡೋಗಿ ಹೋದನಲ್ಲ. ಅದಕ್ಕೆ ಜೇನು ಉತ್ತರ ಕೊಟ್ಟಿತು, ಅವನು ಜೇನನ್ನು ಕೊಂಡೋದ್ರೆ ಕೊಂಡೋಗಲಿ, ಆದರೆ ನನ್ನ ವಿದ್ಯೆಯನ್ನು ಕದಿಯಲಿಲ್ಲಲ್ಲ. ಅದಕ್ಕೆ ಅಷ್ಟು ಮಾತ್ರ ಜೇನು ಹೇಳಿತು, ಅದು ಸರಿ, ನೀನು ಈಗವೋ ಮತ್ತೆ ಎಂದು ಮುರಿಯಲು ಸಿದ್ಧವಾದಂತಹ ಕೊಂಬೆ ಮೇಲೆ ಕುಳಿತಿರುವೆಯಲ್ಲ. ಅದಕ್ಕೆ ಪಕ್ಷಿ ಹೇಳಿತು, ನಾನೇನು ಕೊಂಬೆಯ ಬಲದಿಂದ ಕೂತವನಲ್ಲ, ನಾನು ನನ್ನ ರೆಕ್ಕೆಯ ಬಲದಲ್ಲಿ ಕೂತ್ಕೊಂಡಿದ್ದೇನೆ. ಮಿತ್ರರೇ, ನಿಮ್ಮಲ್ಲಿ ಆ ವಿದ್ಯೆ ಇದೆ, ಬಲವೂ ಇದೆ. ನೀವು ಇದರ ಮೂಲಕ ಸಮಾಜಕ್ಕೆ ಒಳ್ಳೆಯ ಸೇವೆಯನ್ನು ನೀಡಲು ಸಾಧ್ಯ ಎಂದು ನಾನು ಹೇಳಬಲ್ಲೆ. ಸಂಪತ್ತನ್ನು ಧರ್ಮ ಮಾರ್ಗದಲ್ಲಿ ಸಂಪಾದಿಸಬೇಕು. ಗಳಿಸಿದ್ದನ್ನು ಸಮರ್ಪಕವಾಗಿ ರಕ್ಷಿಸಬೇಕು. ರಕ್ಷಿಸಿದ್ದನ್ನು ನ್ಯಾಯವಾಗಿ ಬೆಳೆಸಬೇಕು. ಹಾಗೆಯೇ ಯೋಗ್ಯವಾಗಿ ವಿನಿಯೋಗಿಸಬೇಕು. ಈ ಮಾತು ಈ ದಕ್ಷಿಣ ಕನ್ನಡ ಗ್ಯಾರೇಜ್ ಮಾಲಕರ ಸಂಘಕ್ಕೆ ಅಕ್ಷರಶಃ ಒಪ್ಪುತ್ತದೆ ಎಂದು ನಾನು ಹೇಳಬಲ್ಲೆ. ಏಕೆಂದರೆ ಇಲ್ಲಿ ಸಂಘಕ್ಕೆ ಮಾರ್ಗದರ್ಶಕರಾದಂತಹ ರುಕ್ಮೇರವರಿದ್ದಾರೆ, ಶ್ರೀಯುತ ಜನಾರ್ದನ್, ವಸಂತ ಸಾಲಿಯನಿದ್ದಾರೆ, ಪುಂಡರೀಕ ಸುವರ್ಣ, ಪುರುಷೋತ್ತಮರಿದ್ದಾರೆ, ಹಾಗೆ ದಿವಾಕರ್ ಇವರುಗಳಿದ್ದಾರೆ. ಹಾಗೆ ಯುವ ಶಕ್ತಿಗಳಾದಂತಹ ಶ್ರೀಯುತ ಕೃಷ್ಣಕುಮಾರ್, ಸತೀಶ್ ಗಟ್ಟಿ, ಬಾಲಕೃಷ್ಣ ಶೆಟ್ಟಿ ಇವರುಗಳಿದ್ದಾರೆ. ಹಾಗೆ ಸಂಘಟನಾ ಚತುರರಾದಂತಹ ಶ್ರೀಯುತ ದಿನೇಶ್ ಕುಮಾರ್ ಅವರಿದ್ದಾರೆ, ನವೀನ್ ಕುತ್ತಾರ್ ಅವರಿದ್ದಾರೆ. ಇವರೆಲ್ಲರ ಸಹಕಾರದಿಂದಾಗಿ ಇಂದು ಈ ದಕ್ಷಿಣ ಕನ್ನಡ ಗ್ಯಾರೇಜ್ ಮಾಲಕರ ಸಂಘ ಅತ್ಯಂತ ಯಶಸ್ವಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದೆ. ಹಲವು ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಇದೆ. ಈಗಾಗಲೇ ನಡೆದಂತಹ ಪ್ರತಿಭಾ ಪುರಸ್ಕಾರ, ಆಸಕ್ತರಿಗೆ ಶಕ್ತರಾಗುವಂತಹ ಕೆಲಸ, ದೀನ ದಲಿತರ ಸಹಾಯ, ಕ್ರೀಡೋತ್ಸವ, ಆಶ್ರಮಗಳ ಭೇಟಿ, ಮನರಂಜನಾ ಕಾರ್ಯಕ್ರಮ, ಇಂಥ ಹಲವು ಸಮಾಜಮುಖಿ ಕಾರ್ಯಕ್ರಮವನ್ನು ಈ ಸಂಘ ನಡೆಸಿಕೊಂಡು ಬರ್ತಾ ಇದೆ ಎಂದು ಕೇಳಿ ಅತ್ಯಂತ ಖುಷಿಯಾಯಿತು. ಇತ್ತೀಚೆಗೆ ನಮ್ಮ ದಕ್ಷಿಣ ಕನ್ನಡಕ್ಕೆ ಮೊದಲ ಬಾರಿಯಾಗಿ ವರುಣನ ಅಬ್ಬರಕ್ಕೆ ನಮ್ಮ ಮಂಗಳೂರು ತುಂಬ ತತ್ತರಿಸಿತು. ಆಗ ಸಂವಹನಕ್ಕೆ ಬಂದಂತಹ ಗಮನಕ್ಕೆ ಬಂದಂತಹ ವ್ಯಕ್ತಿಗಳ ಹತ್ರ ಹೋಗಿ ಅದಕ್ಕೆ ಸ್ಪಂದಿಸಿದ್ದು ಹೇಳಿದರೆ ನಮ್ಮ ಈ ದಕ್ಷಿಣ ಕನ್ನಡ ಗ್ಯಾರೇಜ್ ಮಾಲಕರ ಸಂಘ ಹೇಳಲು ಕೇಳಿ ಸಂತೋಷವಾಯಿತು. ಇನ್ನೊಂದು ಸಣ್ಣ ಉದಾಹರಣೆ ಇನ್ನೂ ನೆನಪಿದೆ ನನಗೆ. ಕೆಲವು ವರ್ಷಗಳ ಹಿಂದೆ ನಮ್ಮ ಮಂಗಳೂರು ಹಾಗೂ ಬೆಂಗಳೂರು ಹೆದ್ದಾರಿಯ ನಡುವೆ ಪೆರ್ನೆ ಎಂಬಲ್ಲಿ ಅನಿಲ ದುರಂತವನ್ನು ನಡೆಯಿತು. ಅದರ ಪಕ್ಕದಲ್ಲೇ ಒಂದು ಗ್ಯಾರೇಜ್ ಸುಟ್ಟು ಪೂರ್ಣ ಭಸ್ಮವಾಯಿತು. ಅದು ಮಾಧ್ಯಮದಲ್ಲಿ ಪ್ರಸಾರವಾಯಿತು. ತಿಳಿದ ತಕ್ಷಣ ಅವರಿಗೆ ಹೋಗಿ ಪ್ರಪ್ರಥಮ ಬಾರಿಗೆ ಸ್ಪಂದನೆ ಕೊಟ್ಟದ್ದು ಹೇಳಿದರೆ ನಮ್ಮ ದಕ್ಷಿಣ ಕನ್ನಡ ಗ್ಯಾರೇಜ್ ಮಾಲಕರ ಸಂಘ ಎಂದು ತಿಳಿದು ಮತ್ತಷ್ಟು ಖುಷಿ ಆಗ್ತಾ ಉಂಟು. ನೀವು ಯಾವುದೇ ವ್ಯಾಪಾರಿ ಮನೋಭಾವ ಅಥವಾ ಲಾಭದಾಯಕತೆಯನ್ನು ನಿರೀಕ್ಷಿಸದೆ ಜನೋಪಯೋಗಿಯಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡುತ್ತಾ ಇದ್ದೀರಾ. ನಿಮ್ಮ ಈ ಸೇವೆಯು ನಿರಂತರ ಇರಲಿ. ನೀವು ಇನ್ನು ಮುಂದೆ ಸುವರ್ಣ ಮಹೋತ್ಸವ, ಶತಮಾನೋತ್ಸವವನ್ನು ಪೂರೈಸಿರಿ. ನಿಮ್ಮ ಸಂಘದ ಕೀರ್ತಿಯು ದೇಶ ವಿದೇಶಗಳಲ್ಲಿ ಹರಡಲಿ. ಎಲೆಯಲ
ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ 10 ವರ್ಷಗಳಿಂದ ತೊಡಗಿಸಿಕೊಂಡಿದ್ದು ಒಕ್ಕೂಟದ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದರು. ಶ್ರೀಯುತರು 25/5/1989ರಂದು ಶ್ರೀಮತಿ ಗೀತಾ ಇವರನ್ನು ವಿವಾಹವಾಗಿ ಇಬ್ಬರು ಮಕ್ಕಳ ತಂದೆಯಾಗಿರುತ್ತಾರೆ. ಪ್ರಸ್ತುತ ಮಗಳ ವಿವಾಹವಾಗಿ ಮೊಮ್ಮಕ್ಕಳೊಂದಿಗೆ ಸುಖ ಜೀವನವನ್ನು ನಡೆಸುತ್ತಿದ್ದಾರೆ. ಶ್ರೀ ದೇವರು ನಿಮಗೆ ಆಯುರಾರೋಗ್ಯ ಐಶ್ವರ್ಯಗಳನ್ನು ಕರುಣಿಸಿ ಸಂತೋಷ ನೀಡಿ ನಮ್ಮ ಸಂಘಕ್ಕೆ ಮಾತ್ರವಲ್ಲದೆ ನಿಮ್ಮಿಂದ ಇನ್ನೂ ಹೆಚ್ಚಿನ ಸೇವೆ ಲಭಿಸುವಂತಾಗಲಿ ಎಂದು ಪ್ರಾರ್ಥಿಸುತ್ತಿದ್ದೇವೆ. ಇವರಿಗೆ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಗ್ಯಾರೇಜ್ ಮಾಲಕರ ಸಂಘದ ಪರವಾಗಿ ನಿಮ್ಮೆಲ್ಲರ ಅಭಿಮಾನದ ಸನ್ಮಾನ. ಸುಂದರಾಚಾರ್ಯ ವಿಟ್ಲ ಇವರಿಗೆ ಗೌರವಪೂರ್ವಕ ಸನ್ಮಾನ ವೇದಿಕೆಯಲ್ಲಿ. ಮತ್ತೋರ್ವರು ಹಿರಿಯರು ನಮ್ಮ ಜೊತೆ ಇದ್ದಾರೆ. ಭಾಸ್ಕರ ಗೌಡ ಇವರ ಪರಿಚಯವನ್ನ ಮನೋಹರ್ ಇವರು ಮಾಡಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಗ್ಯಾರೇಜ್ ಮಾಲಕರಿಗೆ ಓರ್ವ ಮಾದರಿ ವ್ಯಕ್ತಿ. ತನ್ನ ಸಚ್ಚಾರಿತ್ಯ ಸರಳತೆಯಿಂದ ಸಾಧನೆಯನ್ನು ಮಾಡಿ ಕೃಷಿ ಭೂಮಿ ಖರೀದಿಸಿ ವೃತ್ತಿ ಜೀವನದಲ್ಲಿ ಬದ್ಧತೆ ಇದ್ದರೆ ಒಲಿತನ್ನು ಸಾಧಿಸಬಹುದೆಂದು ನಿರೂಪಿಸಿದ ವಿರಳ ವ್ಯಕ್ತಿತ್ವ. ಅವರಿಗೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಗ್ಯಾರೇಜ್ ಮಾಲಕರ ಅಧ್ಯಕ್ಷರು ಮತ್ತು ಸದಸ್ಯರ ಪರವಾಗಿ ಅಭಿನಂದನಾ ಪೂರ್ವಕ ಸಲ್ಲಿಸುವ ಸನ್ಮಾನ. ಶ್ರೀಯುತ ಹಿರಿಯ ಮೆಕ್ಯಾನಿಕ್ಗಳು ನಮ್ಮ ಜೊತೆ ಇದ್ದಾರೆ. ಶ್ರೀಯುತ KJ ರಾಮಪ್ಪ, ದಕ್ಷಿಣ ಕನ್ನಡ ಜಿಲ್ಲಾ ಗ್ಯಾರೇಜ್ ಮಾಲಕರ ಸಂಘದ ಉಪಾಧ್ಯಕ್ಷರು, ವಾಸುದೇವ್ ಆಚಾರ್, ಬಾಲಕೃಷ್ಣ ಗೌಡ, ಕಿಶೋರ್, ದಕ್ಷಿಣ ಕನ್ನಡ, ಕೇಶವ. ತಮ್ಮ ಪ್ರೌಢ ಶಿಕ್ಷಣವನ್ನು ತನ್ನ ಅಜ್ಜನ ಊರಾದ ಬೇಲಾಡಿಯಲ್ಲಿ ಪೂರೈಸಿದರು. ಶ್ರೀಮತಿ ಗಿರಿಜಾಬಾಯಿಯವರೊಂದಿಗೆ ವಿವಾಹವಾಗಿ ಇಬ್ಬರು ಪುತ್ರರು ಮತ್ತು ಒಬ್ಬ ಪುತ್ರಿಯರೊಂದಿಗೆ ಸಂತೃಪ್ತ ಜೀವನ ನಡೆಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಇವರ ಶ್ರೀಮತಿಯು ಕೂಡ ಖ್ಯಾತ ನಾಟಿ ವೈದ್ಯರಾಗಿ ಹೆಸರುಗಳಿಸಿದ್ದಾರೆ. ಶ್ರೀಯುತರು ಗಿರಿಜಾ ಇಂಡಸ್ಟ್ರೀಸ್ ಮತ್ತು ಆಟೋಮೊಬೈಲ್ ಎಂಬ ಉದ್ದಿಮೆಯನ್ನು ಕಾರ್ಕಳದಲ್ಲಿ ಆರಂಭಿಸಿದ್ದಾರೆ. ಸ್ಥಳೀಯ ಸಂಘ ಸಂಸ್ಥೆಗಳಲ್ಲಿ ವಿವಿಧ ಜವಾಬ್ದಾರಿಗಳನ್ನು ಸೂಕ್ತ ರೀತಿಯಲ್ಲಿ ನಿರ್ವಹಿಸಿ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾದ ಹೆಗ್ಗಳಿಕೆ ಇವರದು. ದಕ್ಷಿಣ ಕುಂದಾಪುರ ತಾಲೂಕು ಗ್ಯಾರೇಜ್ ಮಾಲೀಕರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ 2002ರಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು 1977ರಲ್ಲಿ ಶ್ರೀಮತಿ ಯಮುನಾ ಇವರನ್ನು ಮದುವೆಯಾಗಿ 4 ಮಕ್ಕಳ ತಂದೆಯಾಗಿ ಪ್ರಸ್ತುತ 68ನೇ ವಯಸ್ಸಿನಲ್ಲಿ ಉದ್ಯೋಗದಿಂದ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಶ್ರೀಯುತರಿಗೆ ಆ ದೇವರು ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಇವರಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಗ್ಯಾರೇಜ್ ಮಾಲಕರ ಸಂಘದ ಪರವಾಗಿ ನಿಮ್ಮೆಲ್ಲರ ಅಭಿಮಾನದ ಸನ್ಮಾನವನ್ನು ನಾವು ಅರ್ಪಿಸುತ್ತಿದ್ದೇವೆ. ಶ್ರೀಯುತ ವಾಸುದೇವಾಚಾರ್ ಇವರಿಗೆ ಇವರ ಪರಿಚಯವನ್ನ ಶ್ರೀಯುತ ದಿನಕರ್ 7ನೇ ತರಗತಿ ಮುಗಿಸಿರುತ್ತಾರೆ. ಇವರ ಬಾಲ್ಯದಿಂದಲೇ ಇದ್ದ ದೃಢವಾದ ಕನಸು ಗಾಡಿ ರಿಪೇರಿ ಮೆಕ್ಯಾನಿಕಲ್ ಆಗಬೇಕೆಂಬುದಾಗಿದ್ದಿತ್ತು. ಪುತ್ತೂರಿನಲ್ಲಿಯೇ ಪ್ರಥಮ ಬಾರಿಗೆ ಮಾಡರ್ನ್ ಗ್ಯಾರೇಜ್ನಲ್ಲಿ ಮೆಕ್ಯಾನಿಕ್ ಆಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. 1985ರಲ್ಲಿ ಪ್ರತ್ಯೇಕವಾಗಿ ದಿವಿ ಆಟೋ ವರ್ಕ್ಸ್ ದರ್ಬೆ ಎಂಬಲ್ಲಿ ಮೆಕ್ಯಾನಿಕಲ್ ವರ್ಕ್ಶಾಪ್ ಮಾಡಿ ಅಲ್ಲಿಂದ ಕಲ್ಲಾಡಿಗೆ ಸ್ಥಳಾಂತರಿಸಿ ಇಂದಿನವರೆಗೆ ವೃತ್ತಿ ಜೀವನವನ್ನು ಅಲ್ಲಿಯೇ ನಡೆಸುತ್ತಾ ಬಂದಿರುತ್ತಾರೆ. ಇವರ ಮುಂದಿನ ಜೀವನವೂ ಕೂಡ ಕನಸು ನನಸಾದ ಮೆಕ್ಯಾನಿಕ್ ಫೀಲ್ಡ್ ವೃತ್ತಿಯನ್ನೇ ನಡೆಸಿಕೊಂಡು ಹೋಗುವಂತೆ ದೇವರು ಆಶೀರ್ವಾದ ನೀಡಲಿ. ಶ್ರೀ ಬಾಲಕೃಷ್ಣ ಗೌಡ ಇವರಿಗೆ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಗ್ಯಾರೇಜ್ ಮಾಲಕರ ಸಂಘದ ಪರವಾಗಿ ಆತ್ಮೀಯವಾದ. ಶ್ರೀಯುತ ಕಿಶೋರ್ ಇವರಿಗೆ ಇವರ ಪರಿಚಯವನ್ನ ಗ್ಯಾರೇಜ್ ಮಾಲಕರ ಸಂಘದ ಕಮಿಟಿ ಸದಸ್ಯರಾಗಿ ಹಾಗೂ 6 ವರ್ಷಗಳ ಕಾಲ ಕೋಶಾಧಿಕಾರಿಗಳಾಗಿ ಸೇವೆ ಸಲ್ಲಿಸಿರುವ ಕೀರ್ತಿ ಇವರದು. ಸಾಲಿಗ್ರಾಮದ ವಿವೇಕ ಸಂಪದ ಕಾರ್ಯಕ್ರಮಗಳಲ್ಲಿ ಕುಟುಂಬ ಸಮೇತರಾಗಿ ಸಕ್ರಿಯವಾಗಿ ಭಾಗವಹಿಸುತ್ತಾ ಬಂದಿರುತ್ತಾರೆ. ಶ್ರೀಯುತರು ಧಾರ್ಮಿಕ ಸಾಮಾಜಿಕ ಸಂಸ್ಥೆಗಳಲ್ಲಿ ತಮ್ಮನ್ನು ತಾನು ತೊಡಗಿಸಿಕೊಂಡು ತೆರೆಮರೆಯ ಕೊಡುಗೈ ದಾನಿಯಾಗಿದ್ದಾರೆ. ನೇರ ನಡೆನುಡಿಯ ಸರಳ ಸಜ್ಜನಿಕರಾಗಿರುವ ಶ್ರೀಯುತ ಕಿಶೋರ್ ಇವರನ್ನು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾ ಗ್ಯಾರೇಜು ಮಾಲಕರ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಆತ್ಮೀಯವಾಗಿ ಸನ್ಮಾನಿಸಲು ಬಹಳ ಸಂತೋಷ ಪಡುತ್ತಿದ್ದೇವೆ. ಗ್ಯಾರೇಜು ಮಾಲಕರಿಗೆ ಸೇವೆಗಳನ್ನು ನಡೆಸಿದಂತಹ ಹಿರಿಯ ವ್ಯಕ್ತಿಗಳಿಗೆ ಇದು ಅಭಿವಂದನೆ. ಧನ್ಯವಾದಗಳು. ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆದ PWS ಎಂಕಲ ಪ್ರೈವೇಟ್ ವರ್ಕ್ಶಾಪ್ ಓನರ್ಸ್ ನಕಲ ಸಹಕಾರ ಸ್ಪೆಷಲಿ ಎನ್ನ ಸಂಸ್ಥೆಯನ್ನು ಮಂಗಳೂರು ಬೈಕರ್ಸ್ ಯಮ ಡೀಲರ್ಶಿಪ್ಗೆ ಈತು ವರ್ಷಡ್ಲಿ ಯಾನೆತ್ತ ಇನ್ಚಾರ್ಜ್ ಒಂದು 9 ವರ್ಷ ಅಂಡೆ 9 ವರ್ಷ ಎಂಕ್ ತಿಕ್ಕಿನ ಅಕ್ಲೇಡ್ದು ಸಹಕಾರ ಯಾನ್ ಮರಪನೇಜ್ ಏಪಗ್ಲ ಆ್ಯಂಡ್ ಇನ್ ಫ್ಯೂಚರ್ ಆಲ್ಸೋ ಎಂಕ್ಲ ಸಂಸ್ಥೆ ಸದಾ PWS ತೊಟ್ಟಿಗೂ ಇಪ್ಪುಂಡು ಪಂಡದು ಯಾನ್ ನೆನತೊಂಬೆ. ನಾನೊಂಜಿ ಮೇಯ್ನ್ ರೀಸನ್ ಎಂಕ್ ಪ್ರೈವೇಟ್ ವರ್ಕ್ಶಾಪ್ ಓನರ್ಸ್ ನಕ್ಲನೊಟ್ಟಿಗೂ ಈ ಸಂಬಂಧ ಇಪ್ಪರ ರೀಸನ್ ಎನ್ನ ಸಂಸ್ಥೆಡ್ ವರ್ಕ್ ಮಲ್ತೊಂದು ಇಪ್ಪನ ಅನಿಲ್ ಪನ್ಪನ ಮ್ಯಾನೇಜರ್ ಅವ್ರು ಇರ್ಲಿರು ಆರೆಗೆ
ಎಂಕಲ್ನ ಸಂಸ್ಥೆಡ್ ವರ್ಕ್ ಮಲ್ಪನಕ್ಲೊಟ್ಟಿಲ್ಲ PWS ನೊಟ್ಟಿಲ್ಲ ಎಡ್ಡೆ ರೀತಿದ ಒಂಜಿ ಸಂಬಂಧ ದೀವೊಂದೆರ್ ಐಕೆ ಆನ್ ಮಿಸ್ಟರ್ ಅನಿಲ್ಗೆ ಆನ್ ಧನ್ಯವಾದ ಪನೊಡೊಂದುಲ್ಲೆ. ಆ್ಯಂಡ್ ಇಂಚಿತ್ನ ಅವಕಾಶ ತಿಕ್ಕರ ಮಾತಾಡಿದಲ್ಲ ಇಂಕ್ ಸಹಕಾರ ಆತಂಡೆ ಅಂಚದೆನ್ನ ಸಿನ್ಸಿಯರ್ ಥ್ಯಾಂಕ್ಸ್ ಟು ಎವ್ರಿ ಒನ್. And in future also, any kind of help from Mangalore Bikers is ready to help for PWS. And ಪಂಡದ ಎನ್ನ ಧನ್ಯವಾದಗಳು ಅಂತಾರೆ. ಥ್ಯಾಂಕ್ ಯು. ವರ್ಷದಿಂದ ಹೆಚ್ಚು ನಡೆಯುವ ಹಾಗೆ ಬೇರೆ ಬೇರೆ ವಿಭಾಗಗಳು ಹಾಗೆ ಬೇರೆ ಬೇರೆ ವಲಯಗಳನ್ನು ಮಾಡಿ ಹಾಗೂ ಕಾರ್ಯಕಾರಿ ಸಮಿತಿ ಅಂತ ಬೇರೆ ಮಾಡಿ ಇಂದಿನ ಯುವ ಸಮುದಾಯ ಇದನ್ನು ಮುಂದೆ ನಡೆಸುವಾಗ ನೀವು ಆಲ್ರೆಡಿ ತುಂಬ ಪ್ಲ್ಯಾನ್ ಮಾಡಿದ್ದೀರಾ. ಸೊ ಹಾಗೆ ಈ ಸಂಸ್ಥೆ ಇನ್ನೂ ಬಹಳ ವರ್ಷ ಚೆನ್ನಾಗಿ ನಡೆಯುತ್ತೆ ಹಾಗೂ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಿದ್ದೀರಾ. ಯಾಕಂದರೆ ಈಗಾಗಲೇ ಹೇಳಿದಂತೆ ಇದೊಂದು ಪ್ರಾಫಿಟ್ ಅಥವಾ ಲಾಭದ ಉದ್ದೇಶದಿಂದ ಮಾಡಿರುವಂಥ ಸಂಸ್ಥೆ ಅಲ್ಲ. ಇದು ಒಂದು ಈ ಗ್ಯಾರೇಜ್ ಓನರ್ಸ್ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಮೆಕ್ಯಾನಿಕ್ಗಳಿರ್ಬೋದು, ಅವರಿಗೆಲ್ರಿಗೂ ಒಂದು ಉತ್ತಮವಾದ ಸಮಾಜದಲ್ಲಿ ಒಂದು ಸ್ಥಾನ ಹಾಗೂ ಅವರಿಗೆ ಕಷ್ಟ ಬಂದಾಗ ಅದನ್ನು ಅವರಿಗೆ ನೆರವಾಗಲಿಕ್ಕೆ ಮಾಡಿರುವಂಥ ಒಂದು ಸಂಸ್ಥೆ. ಸೊ ಈ ಸಂಸ್ಥೆ ಅದೇ ಉದ್ದೇಶದಿಂದ ಅದೇ ಧ್ಯೇಯವನ್ನಿಟ್ಟು ಮುಂದೆ ನಡೀತಾ ಇದೆ. ಇವತ್ತು ನೀವು ನೋಡಿದಿರಿ ಗ್ಯಾರೇಜ್ ಓನರ್ಸ್ ಅವರ ಮಕ್ಕಳಿಗೆ ಹೆಚ್ಚು ಅಂಕ ಸಿಕ್ಕಿದವರಿಗೆ ಪ್ರತಿಭಾ ಪುರಸ್ಕಾರ, ಹಿರಿಯ ಗ್ಯಾರೇಜ್ ಓನರ್ಸರಿಗೆ ಸನ್ಮಾನ, ಒಳ್ಳೆಯ ಕಾರ್ಯಕ್ರಮ. ಇನ್ನೂ ಇಂಥ ಒಳ್ಳೆಯ ಕಾರ್ಯಕ್ರಮ ನಡೆಯಲಿ, ಇನ್ನು ಸೋಷಿಯಲಿ ಹೆಲ್ಪ್ ಆಗುವಂಥ ಎಲ್ಲ ಒಳ್ಳೆಯ ಕಾರ್ಯಕ್ರಮ ನಡೆಯಿರಿ. ನಾವು ಸರ್ವೋ ಹಾಗೂ ರಾಮನಾಥ್ ಎಂಟರ್ಪ್ರೈಸಸ್ ಯಾವತ್ತೂ ನಿಮ್ಮ ಜೊತೆ ಇದ್ದೇವೆ. ನಮ್ಮಿಂದ ಆಗುವಂಥ ನಾವು ರೀತಿಯಲ್ಲಿ ನಾವು ಭಾಗವಹಿಸ್ತೇವೆ. ಹಾಗೂ ನಮ್ಮ ಕಂಪನಿಯಿಂದ ಬೇರೆ ಬೇರೆ ಸೇಲ್ಸ್ ಆಫೀಸರ್ಗಳು ಬಂದಿದ್ದಾರೆ. ಪ್ರತಿಯೊಬ್ಬರು ಬಂದವರಿಗೂ ತುಂಬ ಖುಷಿಯಾಗಿದೆ. ಇವತ್ತು ವೈಭವ್ ಚಂದ್ರನ್ ಅವರಿದ್ದಾರೆ. ನೀವು ಯಾವುದೇ ಪ್ರೋಗ್ರಾಮ್ ಮಾಡಿದರೂ ನಾವು ಅದರ ಜೊತೆ ಇದ್ದೇವೆ. ನಿಮಗೂ ಗೊತ್ತಿದೆ ಗ್ಯಾರೇಜ್ ಹಾಗೂ ಆಯಿಲ್ ಈಗ ಬಿಡಿ ಭಾಗ ಇದ್ದಾಗೆ ಅದಕ್ಕಿಂತಲೂ ಜಾಸ್ತಿಯಾಗಿ ಆಯಿಲ್ ತುಂಬ ಒಂದು ಹತ್ತಿರದ ಸಂಬಂಧ ಇದೆ. ಈ ಸಂಬಂಧ ಇನ್ನೂ ಗಟ್ಟಿಯಾಗಬೇಕು. ನಮ್ಮ ಸರ್ವೋ ಆಯಿಲ್ಗೆ ಇನ್ನೂ ನೀವು ಹೆಚ್ಚು ಪ್ರೋತ್ಸಾಹ ಕೊಡಿ. ಹಾಗೂ ಈ ಸಂಸ್ಥೆ ಇನ್ನೂ ಉತ್ತಮವಾದ ಕೆಲಸಗಳು ಮಾಡಲಿ, ಇನ್ನೂ ಹೆಚ್ಚು ಹೆಸರುವಾಸಿಯಾಗಲಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಶ್ರೀಯುತ ಪ್ರಸನ್ನ KR ಇವರಿಗೆ ನಮ್ಮ ಗ್ಯಾರೇಜ್ ಮಾಲಕ ಸಂಘದ ಪರವಾಗಿ ಹಾಗೆ ಎಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಿದ್ದೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಂತಹ ಎಲ್ಲ ಗಣ್ಯ ಅತಿಥಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮವನ್ನು ಮುಂದೆ ಮನೋರಂಜನಾ ಕಾರ್ಯಕ್ರಮಕ್ಕೆ ವೇದಿಕೆಯನ್ನ ತೆರವುಗೊಳಿಸಲು ಒಂದೊಂದು ಮಾತು ಬೆಲ್ಲ ನಿನ್ನಂತ ಅಪ್ಪ ಇಲ್ಲ, ಒಂದೊಂದು ಮಾತು ಬೆಲ್ಲ. ನೀನೆ ನನ್ನ ಜೀವ, ನೀನೆ ನನ್ನ ಪ್ರಾಣ, ಯಾವ ದೇವ ತಂದ ವರವ ಇನ್ನು ನಾನು ಅರಿಯನು. ನಿನ್ನಂಥ ಮಗಳು ಇಲ್ಲ, ಬಾಳಲ್ಲಿ ನೀನೇ ಎಲ್ಲ. ನಿನ್ನಂಥ ಮಗಳು ಇಲ್ಲ, ಬಾಳಲ್ಲಿ ನೀನೇ ಎಲ್ಲ. ನಿನ್ನ ಕಂಡ ಮೇಲೆ ಬೆಳಕ ಕಂಡೆ ಬಾಲೆ, ಯಾವ ದೇವ ತಂದ ವರವ ಇನ್ನು ನಾನು ಅರಿಯನು. ನಿನ್ನಂತ ಅಪ್ಪ ಇಲ್ಲ, ನಿನ್ನಂಥ ಮಗಳು ಇಲ್ಲ. ಜೊತೆಯಾಗಿ ಬರುತ್ತಿದೆ, ಆನಂದ ತರುತ್ತಿದೆ ಹುಡುಗನೇ ಎಂದಿಗೂ.
ರಪಂಪ ರಂಪ ಪಂಪ ರಂಪ ಪಂಪ ರಂ ಪಂ ರಪಂಪ ರಂಪ ಪಂಪ ರಂಪ ಪಂ. ಮಾತಿನ ಮೋಡಿಗೆ ನಿನ್ನಾಣೆ ನಾನು ಬೆಚ್ಚಿದೆ. ನಿನ್ನಂಥ ಮಗಳು ಇಲ್ಲ, ನಿನ್ನಂತ ಅಪ್ಪ ಇಲ್ಲ. ಸಂತೋಷವೆಂದರೆ ಉಲ್ಲಾಸವೆಂದರೆ ಸಂಗೀತವೆಂದರೆ ನಿನ್ನ ಜೊತೆ ನಡೆದರೆ. ಮುದ್ದಾದ ಮಾತನೆ ಹಿತವಾದ ರಾಗದಿ ದಿನವೆಲ್ಲ ಹಾಡಲು ಹೇಗೆ ನೀ ಅರಿತೆಯೋ. ರಂ ಪಂ ರಪಂಪ ರಂಪ ಪಂಪ ರಂಪ ಪಂಪ ರಂ ಪಂ ರಪಂಪ ರಂಪ ಪಂಪ ರಂಪ ಪಂ. ನನ್ನ ಈ ಅರಗಿಣಿ ಮಾತಾಡೆ ನೋಡಿ ಕಲಿತೆನು. ನಿನ್ನಂತ ಅಪ್ಪ ಇಲ್ಲ, ಒಂದೊಂದು ಮಾತು ಬೆಲ್ಲ. ನಿನ್ನಂಥ ಮಗಳು ಇಲ್ಲ, ಬಾಳಲ್ಲಿ ನೀನೇ ಎಲ್ಲ. ನೀನೆ ನನ್ನ ಜೀವ, ನೀನೆ ನನ್ನ ಪ್ರಾಣ, ಯಾವ ದೇವ ತಂದವರೆಗೂ ಇನ್ನು ನಾನು ಅರಿಯನು. ನಿನ್ನಂತ ಅಪ್ಪ ಇಲ್ಲ, ನಿನ್ನಂಥ ಮಗಳು ಇಲ್ಲ, 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 ನಿನ್ನಂತ ಅಪ್ಪ ಇಲ್ಲ. ನಿನ್ನಂಥ ಮಗಳು. ಎನ್ನ ಬುಧರು ಪ್ರಭಾಕರ್ ಪಂಡ್ ಯಾನು ಉಡುಪಿ ಗ್ಯಾರೇಜ್ ಮಾಲಕರ ಸಂಘದ ಅಧ್ಯಕ್ಷ ಆದಿತ್ಯ, ಅಂಚನೆ ಸ್ಥಾಪಕ ಅಧ್ಯಕ್ಷರಾದಿತ್ಯ, ಅಂಚನೆ ಗೌರವ ಅಧ್ಯಕ್ಷರಾದಿತ್ಯ, ಅಂಚನೆ ಸ್ಥಾಪಕ ಅಧ್ಯಕ್ಷರಾದ ಇನ್ನೀಗ ಸಾಧಾರಣ ಒಂದು 22 ವರ್ಷ ಮುಟ್ಟ ಆಂಡ್ ಅಂಚನೆ ಮಾಡಿ ಅಂಕಲ್ನ ನಮ್ಮ ವಾರ್ಷಿಕ ಸಭೆ ಆಂಡ್ ನಮ್ಮ ಸಮ್ಮೇಳನ ಮಾತಾಂಡು ಐಟು ಹೊಸ ಅಧ್ಯಕ್ಷರ ನೇಮಕ ಆಂಡ್ ಅಂಚನೆ ನಂಗೆ ಇನ್ನಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಗ್ಯಾರೇಜ್ ಮಾಲಕರ ಸಂಘಡು ಇನ್ನಿಕ್ಕೆ ನಂಗೆ ಸನ್ಮಾನ ಮಲ್ತಾರೆ. ಸನ್ಮಾನ ಎಂಕಲ ಭಾರಿ ಖುಷಿ ಆಂಡ್ ಅಂಚನೆ ಎಂಕಲ ಉಡುಪಿ ವಲಯದಾಗಲೆಲ್ಲ ಅಂಚನೆ ಬೈದಿನ ನಮ್ಮ ಗ್ಯಾರೇಜ್ ಮಾಲಕರಿಗೆಲ್ಲ ಭಾರಿ ಸಂತೋಷದ ಒಂದು ಸುದ್ದಿ ಒಂದು ಅಂಚೆ ಅದು ಪುನಃ ಎಂಕ್ಲೆಗೆಲ್ಲ ಭಾರಿ ಖುಷಿ ಆಂಡ್ ಈ ನಮ್ಮಲ್ಲಿ ಒಂದು ಸನ್ಮಾನ ನಮ್ಮ ಮಲ್ತಿರತ್ತ ಬಂದ ಒಂದು ಭಾವನೆಗೆ ನಂಗೆ ಬತ್ತಂಡು. ವಿಟ್ಲದಲ್ಲಿ ಸಾಧಾರಣ ಒಂದು 30 ವರ್ಷ ಕಳೆಯಿತು ಗ್ಯಾರೇಜ್ ಮಾಡಿ. ಅದು ವಿಶೇಷ ಅಲ್ಲ, ಆದರೆ ನಾನು ಈ ಒಂದು ಸಂಘದ ಸದಸ್ಯನಾಗಿ ಸಾಧಾರಣ 27 ವರ್ಷದಿಂದ ಇಲ್ಲಿಗೆ ಸಕ್ರಿಯವಾಗಿ ನಾನು ಬರ್ತಾ ಇದ್ದೇನೆ. ಇದು ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಅಂದರೆ ನಮಗೆ ಯಾವುದೇ ಒಂದು ಕಾರ್ಯದ ಒತ್ತಡ ಇದ್ದರೂ ಕೂಡ ಈ ವರ್ಷ ಆಗಲಿ ಕೆಲವು ತಿಂಗಳುಗಳ ಈ ಸಭೆಗಾಗಲಿ ಕೂಡ ನಾನು ಯಾವತ್ತೂ ಕೂಡ ತಪ್ಪಿಸಿದವಲ್ಲ. ಹಾಗೆ ನನಗೆ ಒಂದು ಸಂಘದ ಮೇಲೆ ಒಂದು ಅಪಾರವಾದ ಪ್ರೀತಿ. ಹಾಗೆ ನಾನು ಯಾವತ್ತೂ ಈ ಒಂದು ಸಂಘದಲ್ಲಿ ಸಕ್ರಿಯ ಕಾರ್ಯಕರ್ತನೇ ಸರಿ. ಹಾಗೆ ವಿಟ್ಲದಲ್ಲಿ ಕೂಡ ನಮ್ಮ ಒಂದು ಸಂಘಟನೆ ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ನಡೀತಾ ಉಂಟು. ಸಮಾಜಮುಖಿಯಾಗಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಾ ಉಂಟು ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಹಾಗೆ ನಮ್ಮನ್ನು ಈ ಒಂದು ಸಂದರ್ಭದಲ್ಲಿ ಗೌರವಿಸಿದ್ದನ್ನು ಕೂಡ ನನಗೆ ತುಂಬ ಖುಷಿಯಾಗಿದೆ. ನಮ್ಮನ್ನು ಗೌರವಿಸಿದಲ್ಲಿ ಕೂಡ ಆ ಯುವ ಪ್ರತಿಭೆಗಳನ್ನು ಗೌರವಿಸಿದ್ದನ್ನು ನಾನು ತುಂಬ ಒಂದು ಕೊಂಡಾಡ್ತಾ ಇದ್ದೇನೆ. ಅದು ಅವರ ಮುಂದಿನ ಫ್ಯೂಚರ್ಗೆ ಒಂದು ಒಳ್ಳೆಯ ಪ್ರೇರಣೆ ಆಗಲಿ, ಅವರ ಭವಿಷ್ಯ ಮುಂದಕ್ಕೆ ಒಳ್ಳೆಯದಾಗಲಿ ಅಂತ ನಾನು ವಿಟ್ಲದ ಎಲ್ಲರ ಪರವಾಗಿ ಹಾರೈಸ್ತಾ ಇದ್ದೇನೆ. ಹಾಗೆ ಒಂದು ಈ ಕೇಂದ್ರ ಸಮಿತಿಯವರು ಇಂಥ ಒಂದು ವಿಶೇಷವಾದ ಕಾರ್ಯಕ್ರಮಗಳನ್ನು ಮಾಡಿದ್ದು ಇದು ಏನಾಗಿದೆ ಅಂದರೆ
ಮತ್ತೊಬ್ಬರನ್ನು ಗೌರವಿಸುವುದು ಆ ಸಂಘದವರು ಅವರನ್ನೇ ಗೌರವಿಸಿದರು. ನಿನ್ನ ಆನಲಿಕೆನ ತಾಸೆ ತೆಂಬೆರೆ ದೊಡ್ಡು ವಾದ್ಯೋದ ಸಬ್ದೋನ ವಾಪೋರ್ಲುಯ ವಾಪೋರ್ಲುಯ ವಾಪೋರ್ಲುಯ. ಪನ್ಪುನಾಂಡ ಪುಲ್ಯ ನೆಟ್ಟ ಉಂಡು ಕಡಲದ ಘಟ್ಟದ ಮೂಟ. ಪನ್ಪುನಾಂಡ ಪುಲ್ಯ ನೆಟ್ಟ ಉಂಡು ಕಡಲದ ಘಟ್ಟದ ಮೂಟ. ಕಥೆನ ಇನವೆಥೆನ ಕಾರ್ಮಿಕದ ಸಂಗತಿನ ಒಂದು ಪನ್ಪುನ ಜನ ಮನಸ್ಸು ಮರ್ಲೋನ ತಾಸೆ ತೆಂಬೆರೆ ದೊಡ್ಡು ನಿನ್ನ ನಲಿಕೆದ ಪೊರ್ಲೋನ ವಾ ಪೊರ್ಲೋಯ ವಾ ಪೊರ್ಲೋಯ ವಾ ಪೊರ್ಲೋಯ.
ಮೋಕೆದ ಸಿಂಗಾರಿ ಕುಂತುದೆ ವಯ್ಯಾರಿ ಮೋಕೆದ ಸಿಂಗಾರಿ ಕುಂತುದೆ ವಯ್ಯಾರಿ ಮೋಕೆದ ಸಿಂಗಾರಿ ಕುಂತುದೆ ವಯ್ಯಾರಿ ಯಾನ ಮೂಲೆ ಕಾತೊಂದುಲ್ಲ ಮದತೆ ಪೋಪನ ಓ ಪುಣ್ಯಯನ್ನ ಮೋನ ತೂದು ತಾಯೇ ಕೋಪನ ಮೋಕೆದ ಸಿಂಗಾರಿ ಕುಂತುದೆ ವಯ್ಯಾರಿ ಮೋಕೆದ ಸಿಂಗಾರಿ ಕುಂತುದೆ ವಯ್ಯಾರಿ ಜ್ಞಾನ ಮೂಲೆ ಕಾತೊಂದುಲ್ಲ ಮದತೆ ಪೋಪನ ಓ ಪುಣ್ಯಯನ್ನ ಮೋನ ತೂದು ದಾಯೇ ಕೋಪನ ಮೋಕೆದ ಸಿಂಗಾರಿ ಕುಂತುದೆ ವಯ್ಯಾರಿ ಜಾಜಿ ಪೂತ ರೇಟ್ ದೀದ್ ಓಡೆ ಕೋಪದೆ ಆಜಿ ಮೂಜಿ ಅಜ್ಜೆ ದೀಂಡ ದಾನ ಸೋಪುದೆ ಜಾಜಿ ಪೂತ ರೇಟ್ ದೀದ್ ಓಡೆ ಕೋಪದೆ ಆಜಿ ಮೂಜಿ ಅಜ್ಜೆ ದೀಂಡ ದಾನ ಸೋಪುದೆ ನಾಚಿಗೇಡು ಮೋನೆ ನಿನ್ನ ಕಂಠದಾನದೆ ಓಲು ತೂದು ಓಲು ಕೋಪ ಸ್ವರ್ಗ ಮೂಲದೆ ಓಲು ತೂದು ಓಲು ಕೋಪ ಸ್ವರ್ಗ ಮೂಲದೆ ಮೋಕೆದ ಸಿಂಗಾರಿ ಕುಂತುದೆ ವಯ್ಯಾರಿ ನೀಲಿ ಕಣ್ಣು ತೂದು ನಿನ್ನ ಪೊಲ್ಲು ಪನ್ವೆರೆ ಹಾಲು ಪೊಣ್ಣು ಏರು ಪಂದು ಎನ್ನಡಕೇನ್ವೆರೆ ನೀಲಿ ಕಣ್ಣು ತೂದು ನಿನ್ನ ಪೊಲ್ಲು ಪನ್ವೆರೆ ಹಾಲು ಪೊಣ್ಣು ಏರು ಪಂದು ಎನ್ನಡಕೇನ್ವೆರೆ ಕೂರು ಕೂರಕೇನೊಂದುಂಡು ಕೈನ ಪತ್ಯರೆ ಭಾಗ್ಯವಂತೆ ಒರಿಯಯಾನ ಮದಿಮೆಯಾವೆರೆ ಭಾಗ್ಯವಂತೆ ಒರಿಯಯಾನ ಮದಿಮೆಯಾವೆರೆ ಮೋಕೆದ ಸಿಂಗಾರಿ ಕುಂತುದೆ ವಯ್ಯಾರಿ ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ ಅಂದಾನೋ ಅದೃಷ್ಟನೋ ಮುಂದೆ ಕುಂತಿದೆ ನಿನ್ನ ಕಂಡ ಕನಸು ನಿನ್ನ ಕಂಡ ಕನಸು ನಿನ್ನ ಕಂಡ ಕನಸು
ಯಾರಿವಳು ಸೂಜಿ ಮಲಿ ಕನ್ನವಳು ರಾಮನಲ್ಲಿ ತೋಟದಲ್ಲಿ ಗಮ್ಮನೆಂದು ಅರಳಿದಳು ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು ಹಾಡಲಿ ಕೇಳು ಅಂದದ ಸಾಲು ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು ಹಾಡಲಿ ಕೇಳು ಅಂದದ ಸಾಲು ಯಾರಿವಳು ಯಾರಿವಳು ಸೂಜಿ ಮಲಿ ಕನ್ನವಳು ರಾಮನಲ್ಲಿ ತೋಟದಲ್ಲಿ ಗಮ್ಮನೆಂದು ಹರಡಿದಳು ಇವಳಿಗೇಕೆ ಗಂಧವೋ ಬಂಗಾರ ಈ ಹೆಣ್ಣು ಇವಳಿಗೇಕೆ ಒಡವೆಯೋ ತಾವರೆ ಈ ತಾವರೆ ಈ ತಾವರೆಗೆ ಮಿನುಗ ದೀಪವೋ ಈ ಬೆಳಕಿಗೇಕೆ ಬಿರುಸು ಬಾನವೋ ಕಣ್ಣ ಮೇಲೆ ಸೇಬಿದೆ ಅಲ್ಲೆಗಿನಿಯ ಮೂಗಿದೆ ತೊಂಡೆಯನ್ನು ತುಟಿಯಳಿ ದಾಳಿಂಬೆ ಕಾಳು ಬಾಯಳಿ ಏನಿದು ಏನು ಮೋಜಿದು ಏನಿದೇನು ಮೋಜಿದು ಯಾರಿವಳು ಯಾರಿವಳು ಸೂಜಿ ಮಲಿ ಕನ್ನವಳು ರಾಮನಲ್ಲಿ ತೋಟದಲ್ಲಿ ಗಮ್ಮನೆಂದು ಹರಡಿದಳು ಮಾಡಿ ಮುಗಿಲಾಚೆ ಸ್ವಲ್ಪ ನೋಡಿ ಎಲ್ಲರೂ ಸಾಲಾಗಿ ಮುಕ್ಕೋಟಿ ದೇವರುಗಳು ನಿಂತರು ದೇವತೆ ಈ ದೇವತೆ ಈ ದೇವತೆಯ ಚೆಲುವು ನೋಡಲು ಮಾಯಗಾತಿ ನಗುವ ಕುಣಿಯಲು ನೋಡಲಿವಲು ಹೊನ್ನಿಮೆ ಬರೆಯಲಿವಲು ನೈದಿಲೆ ಜಿಗುರು ಮಾವು ಬಯಸಿದೆ ಒಳಗೆ ಕೂದನಿದೆ ಏನಿದು ಏನು ಮೋಜಿದು ಏನಿದೇನು ಮೋಜಿದು ಯಾರಿವಳು ಯಾರಿವಳು ಸೂಜಿ ಮಲಿ ಕನ್ನವಳು ರಾಮನಲ್ಲಿ ತೋಟದಲ್ಲಿ ಗಮ್ಮನೆಂದು ಹರಡಿದಳು 5,000 ರೂಪಾಯಿಗಳ ಸಹಾಯಧನ ಭಾಗ್ಯಶ್ರೀ ಇವರಿಗೆ ಈ ಒಂದು ಸಹಾಯಧನವನ್ನ ನೀಡ್ತಾ ಇರುವಂತಹ ಸುಳ್ಯ ವಲಯದ ಎಲ್ಲ ಸಿಬ್ಬಂದಿಗಳಿಗೆ ಸದಸ್ಯರಿಗೆ ಶ್ರೀದೇವರು ಆಯುರಾರೋಗ್ಯ ಭಾಗ್ಯ ಸಿರಿ ಸಂಪತ್ತನ್ನು ಕರುಣಿಸಲಿ ಅನ್ನುವಂತಹ ಹಾರೈಕೆಯನ್ನ ಈ ಒಂದು ಹೊತ್ತಿನಲ್ಲಿ ಹೇಳುತ್ತಾ ಧನ್ಯವಾದಗಳನ್ನ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೇವೆ ಇವರ ಸಹಾಯಧನವನ್ನ దండు పిండలు ఏ దామున నాలు జోకులు ఏ దండు పిండలు ఏ దామున నాలు జోకులు ఏ మల్లా మగక పర్పిన మరలు ఎల్లా మగక సీరెద మరలు ರಡ್ಡನೆ ದಾಯಗ ಲಾಟಿದ ಮರ್ಲ ಮೂಜಿನೆ ದಾಯಗ ಜುಗರಿದ ಮರ್ಲ ಸಾಲದ ತೊಂದು ಮರ್ಯಾದಿದೆ ಪುನ ಓಸಿ ಕಂಡ ಕುಟ್ಟಿಲು ದಂಡು ಪಿಂಡಲು ಏ ದಾಮುನ ನಾಲು ಜೋಗುಲು ಏ ದಂಡು ಪಿಂಡಲು ಏ ದಾಮುನ ನಾಲು ಜೋಗುಲು ಏ
ಶೆಟ್ರಂದು ಪೋದು ಒಣ್ಣುಲೆನ್ ಮಂಗೆ ಮಲ್ಕ ಮದಿಮೆ ಆದ ಬಡವೆರೆ ಇಲ್ಲಾಗ ಶೆಟ್ರಂದು ಪೋದು ಒಣ್ಣುಲೆನ್ ಮಂಗೆ ಮಲ್ಕ ಮದಿಮೆ ಆದ ಬದೀತ ಕಾಸಡ್ ಜಾಲಿ ಮಲ್ಪುನ ಮೂಜಿ ಕಾಸ್ದ ಕುಲು దండ పిండలు ఏ దామున నాలు జోగులు ఏ దండ పిండలు ఏ దామున నాలు జోగులు ఏ దండ పిండలు ఏ దామున నాలు జోగులు ఏ ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ ಅಡಿಗೆ ಕೋಣೆಯಲ್ಲಿ ಪಾತ್ರೆ ಉರುಳಿದೆ ಉರುಳಿದೆ ಅಡಿಗೆ ಕೋಣೆಯಲ್ಲಿ ಪಾತ್ರೆ ಉರುಳಿದೆ ಉರುಳಿದೆ ಮರಿ ಬೆಕ್ಕು ಹಾಲು ಕುಡಿದು ಓಡಿದೆ ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ ಹಾರಿ ಹೋಗಿ ಮರದ ಮೇಲೆ ಕುಳಿತಿದೆ ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ DJ Vishal, DJ JSL, JSL, JSL. ಅಟ್ಟದಲ್ಲಿ ಏನು ಶಬ್ದ ಆಗಿದೆ ಆಗಿದೆ ಹೆಗ್ಗಣವು ಆಚೆ ಈಚೆ ಓಡಿದೆ ಅಟ್ಟದಲ್ಲಿ ಏನು ಶಬ್ದ ಆಗಿದೆ ಆಗಿದೆ ಹೆಗ್ಗಣವು ಆಚೆ ಈಚೆ ಓಡಿದೆ ಹಟ್ಟೆಯಲ್ಲಿ ದನವು ಏಕೋ ಕೂಗಿದೆ ಹಟ್ಟೆಯಲ್ಲಿ ದನವು ಏಕೋ ಕೂಗಿದೆ ಹಗ್ಗ ಬಿಚ್ಚಿ ಕರು ಎಲ್ಲೋ ಓಡಿದೆ ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ ನನಗೆ ಕೊನಿತೆ ಈಗ ಬರುತ್ತಿದೆ ಹೌದು ಈಗ ತುಂಬ ರಾತ್ರಿಯಾಗಿದೆ ನನಗೆ ಕೊನಿತೆ ಈಗ ಬರುತ್ತಿದೆ ಹೌದು ಈಗ ತುಂಬ ರಾತ್ರಿಯಾಗಿದೆ ಸುತ್ತಲೆಲ್ಲ ಕತ್ತಲೆಯು ತುಂಬಿದೆ ಸುತ್ತಲೆಲ್ಲ ಕತ್ತಲೆಯು ತುಂಬಿದೆ ಲೋಕವೆಲ್ಲ ನಿದ್ರೆಯಲ್ಲೇ ಮುಳುಗಿದೆ ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ ಲಲ್ಲ ಲಾಲ ಲಲ್ಲ ಲಾಲ 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 ಲಾ. ಲಲ್ಲ ಲಾಲ ಲಲ್ಲ ಲಾಲ 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 ಲಾ.
ಕುಳಿತಿರುವಂತಹ ಸದಸ್ಯರು ವೇದಿಕೆ ಮುಂಭಾಗದಲ್ಲಿ ಬರಬೇಕು. ದಯಮಾಡಿ ಹಿಂದೆ ಕುಳಿತಿರುವಂತಹ ಎಲ್ಲರೂ ಕೂಡ ವೇದಿಕೆಯ ಮುಂಭಾಗದಲ್ಲಿ ಖಾಲಿ ಚೇರ್ ಇದೆ, ದಯಮಾಡಿ ತಾವುಗಳು ಇಲ್ಲಿ ಇರಬೇಕು. ಮತ್ತೆ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಅಜೀವ ಸದಸ್ಯತನ ಯಾರೆಲ್ಲ ಹೊಂದಿದ್ದಾರೆ ಅವರಿಗೆ ವಿಶೇಷವಾದ ಗಿಫ್ಟ್ ಇದೆ. ಸೊ ದಯಮಾಡಿ ಅದನ್ನ ಕಳೆದುಕೊಳ್ಳಬೇಡಿ. ದಯಮಾಡಿ ನಿಮಗೆ ಗಿಫ್ಟ್ ಇದೆ, ಸೊ ಆ ಗಿಫ್ಟ್ ಅನ್ನ ಪಡೆದುಕೊಳ್ಳಬೇಕು. ಮನೋಹರ್ ಇವರು ವೇದಿಕೆ ಬರಬೇಕು. ಕೃಷ್ಣ ಶ್ರೀಯನ್, ಮಾಧವ್ ಬಂಗೇರ, ಸತೀಶ್ ಗಟ್ಟಿ, ದಿನೇಶ್ ಬಂಗೇರ, ಮನೋಹರ್, ಪೂಜಾ ಶ್ರೀಯನ್ ಹಾಗೂ ದಿನೇಶ್ ಇವರು ವೇದಿಕೆಯಲ್ಲಿ ಒಂದು ಅದ್ಭುತವಾದಂತಹ ಮನೋರಂಜನಾ ಕಾರ್ಯಕ್ರಮವನ್ನು ನೀಡಿದ್ದಾರೆ. ಅವರಿಗೆ ಈ ಒಂದು ಸುಸಂದರ್ಭದಲ್ಲಿ ಸ್ಮರಣಿಕೆಯೊಂದಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ.